ಧನಾತ್ಮಕ ಚಿಂತನೆಯಿಂದ ಶಬ್ದ ಸಂಗೀತವಾಗಬಲ್ಲದು, ಚಲನೆ ನೃತ್ಯವಾಗಬಲ್ಲದು, ಚಿಕ್ಕದೊಂದು ಮಂದಹಾಸ ನಗುವಿನ ಹೊನಲನ್ನೇ ಹರಿಸಬಲ್ಲದು, ಮನಸ್ಸು ಧ್ಯಾನವಾಗಬಲ್ಲದು ಮತ್ತು ಬದುಕು ಸಂತಸದ ಆಚರಣೆ ಆಗಬಲ್ಲದು. ಇದು ವಿವೇಕಾನಂದರ ವಾಣಿ. ಹನಿ ಹನಿ ಕೂಡಿದರೆ ಹಳ್ಳ, ಮನಸ್ಸು ಮನಸ್ಸು ಸೇರಿದರೆ ತಂಡ. ಆ ತಂಡ ಧನಾತ್ಮಕವಾಗಿ ಯೋಚಿಸಿ ಸಮಾಜಮುಖಿಯಾಗಿ ಮುಂದೆ ಸಾಗಿದರೆ ಅಸಾಧ್ಯವಾದದ್ದು ಕೂಡ ಸಾಧ್ಯವಾಗಬಲ್ಲದು. ಭರವಸೆ, ಶಾಂತಿ, ಸೃಜನಶೀಲತೆ, ಸಮಾಜ ಸೇವೆ ಇವೆಲ್ಲವನ್ನು ಮೈಗೂಡಿಸಿಕೊಂಡು ತಂಡ ಕಟ್ಟಿಕೊಂಡು ಸಮಾಜಮುಖಿಯಾಗಿ ಕೆಲಸ ಮಾಡಿಕೊಂಡು ವಿಶೇಷತೆಯನ್ನು ಮೆರೀತಾ ಇರುವ ಸಂಸ್ಥೆ ನವೋದಯ ಯುವಕ ವೃಂದ ರಿಜಿಸ್ಟರ್ಡ್ ಗಣೇಶ್ಪುರ ಕಾಟಿಪಾಳ. ಇದರ 36ನೇ ವರ್ಷದ ವಾರ್ಷಿಕೋತ್ಸವದ ಸಂಭ್ರಮಾಚರಣೆಯಲ್ಲಿ ನಾವೆಲ್ಲ ಒಟ್ಟು ಸೇರಿದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿರುವ ಕಾಟಿಪಾಳ ವಾರ್ಡ್ನ ಮಹಾನಗರ ಪಾಲಿಕೆ ಸದಸ್ಯರಾದ ಶ್ರೀ ಲೋಕೇಶ್ ಬೊಳ್ಳಾಜೆ ಹಾಗೂ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀ ವರುಣ್ ಚೌಟ, ಮಂಗಳೂರು ಮಹಾನಗರ ಪಾಲಿಕೆ ಸದಸ್ಯರು, ಹೊಸಬೆಟ್ಟು ಕುಳಾಯಿ ವಾರ್ಡ್, ಶ್ರೀ ಶ್ರೀಕಾಂತ್ ಶೆಟ್ಟಿ, ನಿವೃತ್ತ ವಾಯುಸೇನಾ ಅಧಿಕಾರಿ ಹಾಗೂ ಉಪಾಧ್ಯಕ್ಷರು, ದಕ್ಷಿಣ ಕನ್ನಡ ಮಾಜಿ ಸೈನಿಕರ ಸಂಘ ಮಂಗಳೂರು, ಶ್ರೀ ವಿಶ್ವನಾಥ ಶೆಟ್ಟಿ, ಗುರುಸ್ವಾಮಿ, ನಂದಗೋಕುಲ ಕಾಟಿಪಾಳ, ಶ್ರೀ ದೇವರಾಜ್ ಶೆಟ್ಟಿ, ಮಾಲಕರು, ಪಂಚಮಿ ಸ್ಟುಡಿಯೋ ಗಣೇಶ್ಪುರ, ಶ್ರೀ ಪಿ.ಜಿ. ಶಂಕರ್, ಸಿವಿಲ್ ಗುತ್ತಿಗೆದಾರರು ಗಣೇಶ್ಪುರ, ಶ್ರೀ ಇಮ್ತಿಯಾಜ್, ಉದ್ಯಮಿ ಕಾಟಿಪಾಳ ಕೈಕಂಬ, ಶ್ರೀ ಆಶಿಕ್, ಮಾಲಕರು, ಹೋಟೆಲ್ ಶ್ರೀ ದುರ್ಗಾ ಗಣೇಶ್ಪುರ, ಶ್ರೀ ಚಂದ್ರಶೇಖರ್ ಶೆಟ್ಟಿ, ಮಾಲಕರು, ಕೈಕಂಬ ಎಂಟರ್ಪ್ರೈಸಸ್ ಗಣೇಶ್ಪುರ ಹಾಗೂ ವಿ4 ನ್ಯೂಸ್ ಚಾನೆಲ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವ ಶ್ರೀ ಲಕ್ಷ್ಮಣ್ ಕುಂದರ್ ಹಾಗೂ ಅವರ ಧರ್ಮಪತ್ನಿ ಶ್ರೀಮತಿ ಸವಿತಾ ಲಕ್ಷ್ಮಣ್ ಕುಂದರ್ ಹಾಗೂ ನವೋದಯ ಯುವಕ ವೃಂದದ ಅಧ್ಯಕ್ಷರಾದ ಶ್ರೀ ಧರ್ಮೇಂದ್ರ ಗಣೇಶ್ಪುರ, ನವೋದಯ ಯುವಕ ವೃಂದದ ಗೌರವ ಅಧ್ಯಕ್ಷರಾದ ಶ್ರೀ ರಘುರಾಮ ತಂತ್ರೆ ಇವರೆಲ್ಲರನ್ನ ನವೋದಯ ಯುವಕ ವೃಂದದ ಪದಾಧಿಕಾರಿಗಳು ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಂಬಿಕೆಯಿಂದ ಮಾಡಿದಂತಹ ಪ್ರಾರ್ಥನೆ ಈ ಜಗತ್ತಿನಲ್ಲಿ ಪವಾಡವನ್ನೇ ಸೃಷ್ಟಿಸಬಹುದಂತೆ. ಅದರಂತೆ ಇಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯಗಳಿಗೂ ಭಗವಂತನ ಕೃಪೆ ಇರಲಿ ಅನ್ನುವ ಆಶಯದೊಂದಿಗೆ ಈಗ ದೇವರನ್ನ ಸ್ತುತಿಸಲಿದ್ದಾರೆ ಶ್ರೀ ಯೋಗೀಶ್ ಇವರು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ಅವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ. ಸೂರ್ಯಂ ಸುಂದರಲೋಕನಾಥಮೃತಂ ವೇದಾಂತ ಸಾರಂ ಶಿವಂ ಜ್ಞಾನಂ ಬ್ರಹ್ಮಮಯಂ ಸುರೇಶಮಮಲಂ ಚಿತ್ತಂ ಸ್ವಯಂ ನರಾಧಿಪಂ ಸುರಗುರುಂ ಲೋಕೈಕಚೂಡಾಮಣಿಂ ಬ್ರಹ್ಮಂ ವಿಷ್ಣುಂ ಶಿವಸ್ವರೂಪಹೃದಯಂ ಒಂದೇ ಸದಾ ಭಾಸ್ಕರಂ ಒಂದೇ ಸದಾ ಭಾಸ್ಕರಂ. ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವವರು ಶ್ರೀ ಲೋಕೇಶ್ ಬೊಳ್ಳಾಜೆ ಇವರು. ಕಾಟಿಪಾಳ ವಾರ್ಡ್ನ ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರಾದ ಇವರು ಓರ್ವ ಜನಮೆಚ್ಚಿದ ಜನನಾಯಕ. ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ನಿರಂತರವಾಗಿ ಹಮ್ಮಿಕೊಂಡು ಬರ್ತಾ ಇರುವ ಶ್ರೀ ಲೋಕೇಶ್ ಬೊಳ್ಳಾಜೆ ಅವರು ಓರ್ವ ಸಮಾಜಮುಖಿಯಾಗಿರುವಂತಹ ವ್ಯಕ್ತಿ. ಶ್ರೀಯುತರನ್ನು ನವೋದಯ ಯುವಕ ವೃಂದದ ಪರವಾಗಿ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ನವೋದಯ ಯುವಕ ವೃಂದದ ಗೌರವ ಅಧ್ಯಕ್ಷರಾದಂಥ ಶ್ರೀ ರಘುರಾಮ ತಂತ್ರೆ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವವರು ಶ್ರೀ ವರುಣ್ ಚೌಟ ಇವರು. ಹೊಸಬೆಟ್ಟು ಕುಳಾಯಿ ವಾರ್ಡಿನ ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರಾಗಿರೋ ಇವರು ಓರ್ವ ಯುವ ಜನನಾಯಕ. ಸದಾ ಕ್ರಿಯಾಶೀಲ ವ್ಯಕ್ತಿಯಾಗಿರುವ ಇವರು ಸಮಾಜಮುಖಿ ಕೆಲಸ ಕಾರ್ಯಗಳಲ್ಲಿ ಸಕ್ರಿಯರಾಗುವಂತೆ ಯುವಕರನ್ನು ಸದಾ ಪ್ರೋತ್ಸಾಹಿಸುವವರು. ಸಾಧನೆಯ ಹಾದಿಯಲ್ಲಿ ಮುಂದುವರಿತಾ ಇರುವ ಓರ್ವ ಭರವಸೆಯ ಯುವ ಜನನಾಯಕರಾದ ಶ್ರೀ ವರುಣ್ ಚೌಟ ಇವರನ್ನು ನವೋದಯ ಯುವಕ ವೃಂದದ ಪರವಾಗಿ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಶ್ರೀಯುತರಿಗೆ ನವೋದಯ ಯುವಕ ವೃಂದದ ಅಧ್ಯಕ್ಷರಾದಂಥ ಶ್ರೀ ಧರ್ಮೇಂದ್ರ ಗಣೇಶ್ಪುರ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಇಂದು ನಮ್ಮ ಜೊತೆಗಿರುವ ಇನ್ನೋರ್ವ ಅತಿಥಿ ಶ್ರೀ ಶ್ರೀಕಾಂತ್ ಶೆಟ್ಟಿ ಇವರು ನಿವೃತ್ತ ವಾಯುಸೇನಾ ಅಧಿಕಾರಿ ಮಾತ್ರವಲ್ಲ, ದಕ್ಷಿಣ ಕನ್ನಡ ಮಾಜಿ ಸೈನಿಕರ ಸಂಘದ ಉಪಾಧ್ಯಕ್ಷರೂ ಹೌದು. ಜಗತ್ತೆಲ್ಲವೂ ನಿಶ್ಚಿಂತೆಯಿಂದ ಮಲಗಿರುವಾಗ ತನ್ನೆಲ್ಲ ಪ್ರಾಶಸ್ತ್ಯಗಳನ್ನು ಬದಿಗಿರಿಸಿಕೊಂಡು ಮೈಯೆಲ್ಲ ಕಣ್ಣಾಗಿಸಿಕೊಂಡು ತನ್ನ ದೇಶಕ್ಕಾಗಿ ತನು ಮನವನ್ನು ಅರ್ಪಿಸುವ ಅನನ್ಯ ಕಾಯಕವನ್ನು ಆರಿಸಿಕೊಂಡವರು ಇವರು. ತನ್ನ ಸೇವಾ ನಿವೃತ್ತಿಯ ಬಳಿಕವೂ ದಕ್ಷಿಣ ಕನ್ನಡ ಮಾಜಿ ಸೈನಿಕರ ಸಂಘದ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾ ಮಾಜಿ ಸೈನಿಕರ ಕುಂದು ಕೊರತೆಗಳನ್ನು ನೀಗಿಸುವಲ್ಲಿ ಪರಿಶ್ರಮಿಸ್ತಾ ಇದ್ದಾರೆ. ಇಂತಹ ಓರ್ವ ದೇಶ ಸೇವಕ ಇಂದು ನಮ್ಮ ಜೊತೆಗಿರೋದು ನಮಗೆಲ್ಲ ಹೆಮ್ಮೆಯ ವಿಷಯ. ಶ್ರೀಯುತ ಶ್ರೀಕಾಂತ್ ಶೆಟ್ಟಿ ಇವರನ್ನ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಶ್ರೀಯುತರಿಗೆ ನವೋದಯ ಯುವಕ ವೃಂದದ ಶ್ರೀ ಯೋಗೀಶ್ ಸಾಲ್ಯಾನ್ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಜೊತೆಗಿರುವ ಇನ್ನೋರ್ವ ಅತಿಥಿ ಶ್ರೀ PG ಶಂಕರ್ ಇವರು ಗಣೇಶ್ಪುರದಲ್ಲಿ ಸಿವಿಲ್ ಗುತ್ತಿಗೆದಾರರಾಗಿರುವ ಇವರು ಧಾರ್ಮಿಕವಾಗಿಯೂ ಸಾಮಾಜಿಕವಾಗಿಯೂ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ನಮ್ಮ ಪ್ರೀತಿಯ ಆಮಂತ್ರಣಕ್ಕೆ ಓಗೊಟ್ಟು ಬಂದಿರುವ ಶ್ರೀ PG ಶಂಕರ್ ಇವರನ್ನ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಶ್ರೀಯುತರಿಗೆ ನವೋದಯ ಯುವಕ ವೃಂದದ ಸದಸ್ಯರಾದಂಥ ಶ್ರೀ ಲಾಯ್ ಡಿಸೋಜಾ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಜೊತೆಗಿರುವ ಇನ್ನೋರ್ವ ಅತಿಥಿ ಶ್ರೀ ಇಮ್ತಿಯಾಜ್ ಇವರು ಕಾಟಿಪಳ್ಳ ಕೈಕಂಬದ ಜನಪ್ರಿಯ ಉದ್ಯಮಿಯಾಗಿರುವ ಇವರು ಓರ್ವ ಕ್ರಿಯಾಶೀಲ ವ್ಯಕ್ತಿಯಾಗಿದ್ದುಕೊಂಡು ಸಾಮಾಜಿಕವಾಗಿಯೂ ಧಾರ್ಮಿಕವಾಗಿಯೂ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ನಮ್ಮ ಕರೆಯನ್ನು ಮನ್ನಿಸಿ ಇಂದು ನಮ್ಮ ಜೊತೆಗೆ ಉಪಸ್ಥಿತರಿರುವ ಶ್ರೀ ಇಮ್ತಿಯಾಜ್ ಇವರನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಶ್ರೀಯುತರಿಗೆ ನವೋದಯ ಯುವಕ ವೃಂದದ ಸದಸ್ಯರಾದಂಥ ಶ್ರೀ ಸಂದೀಪ್ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿ. ಜೊತೆಗಿರುವ ಇನ್ನೋರ್ವ ಅತಿಥಿ ಶ್ರೀ ಆಶಿಕ್ ಹೋಟೆಲ್ ಶ್ರೀದುರ್ಗ ಗಣೇಶ್ಪುರ ಇದರ ಮಾಲಕರಾಗಿರುವ ಇವರು ಓರ್ವ ಕೊಡುಗೈ ದಾನಿ ಮಾತ್ರವಲ್ಲ, ಜನಾನುರಾಗಿಯೂ ಹೌದು. ತನ್ನ ಕಾರ್ಯವ್ಯಾಪ್ತಿ ಮಾತ್ರವಲ್ಲದೆ ಸಾಮಾಜಿಕವಾಗಿಯೂ ಧಾರ್ಮಿಕವಾಗಿಯೂ ತಮ್ಮನ್ನು ತಾವು ತೊಡಗಿಸಿಕೊಂಡ ಓರ್ವ ಸೃಜನಶೀಲ ವ್ಯಕ್ತಿ ಶ್ರೀ ಆಶಿಕ್ ಇವರನ್ನ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ನವೋದಯ ಯುವಕ ವೃಂದದ ಸದಸ್ಯರಾದ ಶ್ರೀ ನಿಯಾಜ್ ಇವರು ಶ್ರೀಯುತರನ್ನ ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.
ಎಂಟರ್ಪ್ರೈಸಸ್ ಗಣೇಶ್ಪುರ ಇದರ ಮಾಲಕರು. ಯುವಕರನ್ನು ಸದಾ ಹುರಿದುಂಬಿಸ್ತಾ ಇರುವ ಇವರು ಓರ್ವ ಕ್ರಿಯಾಶೀಲ ಉದ್ಯಮಿ. ನವೋದಯ ಯುವಕ ವೃಂದದ ಮೇಲೆ ವಿಶೇಷ ಅಭಿಮಾನವನ್ನು ಇರಿಸಿಕೊಂಡಿರುವ ಶ್ರೀ ಚಂದ್ರಶೇಖರ ಶೆಟ್ಟಿ ಇವರನ್ನ ನವೋದಯ ಯುವಕ ವೃಂದದ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಶ್ರೀಯುತರಿಗೆ ನವೋದಯ ಯುವಕ ವೃಂದದ ಸದಸ್ಯರಾದ ಶ್ರೀ ಲೋಹಿತ್ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರನ್ನು ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತಿಸುತ್ತಾ ಗತ ವರ್ಷದ ಆಗುಹೋಗುಗಳ ಬಗ್ಗೆ ವಿವರವನ್ನು ಈಗ ನೀಡಲಿಕ್ಕಿದ್ದಾರೆ ನವೋದಯ ಯುವಕ ವೃಂದದ ಪ್ರಧಾನ ಕಾರ್ಯದರ್ಶಿಯಾದಂಥ ಶ್ರೀ ಯೋಗೀಶ್ ಸಾಲ್ಯಾನ್ ಕಾಟಿಪಳ್ಳ ಇವರು. ಈಗ ನಿಮ್ಮ ಮುಂದೆ ಗತ ವರ್ಷದ ವರದಿ ವಾಚನ. ಹಿರಿಯರ ಪ್ರೋತ್ಸಾಹ ಹಾಗೂ ಕಿರಿಯರ ಸಹಕಾರದೊಂದಿಗೆ ಮುನ್ನಡೆತಿರುವ SSC 36ನೇ ವರ್ಷವನ್ನು ಆಚರಿಸಿರುವ ಈ ಸುಸಂದರ್ಭದಲ್ಲಿ ನೆರೆದಿರುವ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಗತ ವರ್ಷದ ಕಿರು ವರದಿಯನ್ನು ತಮ್ಮ ಮುಂದಿಡಲು ಹೆಮ್ಮೆ ಪಡುತ್ತಿದ್ದೇನೆ. ನಮ್ಮ ಸಂಘವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸ್ಥಳೀಯ ಸರ್ಕಾರಿ ಶಾಲೆ ಮಂಗಳಪೇಟೆ ಇದರ ವಿದ್ಯಾರ್ಥಿಗಳಿಗೆ ಉಚಿತ ಪುಸ್ತಕ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ಎಂದು ತಿಳಿಸಲು ಸಂತೋಷಪಡುತ್ತಿದ್ದೇವೆ. ನಮ್ಮ ಸಂಸ್ಥೆ ಮತ್ತು ಐ ನೇತ್ರ ಸುರತ್ಕಲ್ ಇದರ ಜಂಟಿ ಆಶಯದಲ್ಲಿ ಉಚಿತ ನೇತ್ರ ಶಿಬಿರವನ್ನು ಹಮ್ಮಿಕೊಂಡಿದ್ದೆವು. ಇದರ ಪ್ರಯೋಜನವನ್ನು ಪರಿಸರದ 100ಕ್ಕಿಂತಲೂ ಹೆಚ್ಚು ಜನರು ಪಡೆದುಕೊಂಡಿರುತ್ತಾರೆ. ಈ ಸಮಯದಲ್ಲಿ ನಮ್ಮ ಸಂಸ್ಥೆಯ ವತಿಯಿಂದ ಕನ್ನಡಕಗಳನ್ನು ಬಡವರಿಗೆ ಉಚಿತವಾಗಿ ಹಾಗೂ ಇತರರಿಗೆ 50% ರಿಯಾಯಿತಿ ಬೆಲೆಯಲ್ಲಿ ನಾವು ಅದನ್ನು ನೀಡಿರುತ್ತಿದ್ದೇವೆ. ಪ್ರತಿ ವರ್ಷವೂ ಆಗಸ್ಟ್ 15ರಂದು ಸ್ಥಳೀಯ ಶಾಲಾ ಮಕ್ಕಳನ್ನು ಆಹ್ವಾನಿಸಿ ವಿಜೃಂಭಣೆಯಿಂದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿಕೊಂಡು ಬಂದಿದ್ದೇವೆ. ಸ್ಥಳೀಯ ಶಾಲಾ ಮಕ್ಕಳಲ್ಲಿ ಹಾಗೂ ಪರಿಸರದ ಜನರಲ್ಲಿ ಪರಿಸರ ಮಾಲಿನ್ಯದ ಬಗ್ಗೆ ಅರಿವು ಮೂಡಿಸುವರೆ ವನಮಹೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಿ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಸಸಿ ವಿತರಿಸಿ ಆ ಸಸಿಯ ಆರೈಕೆಯನ್ನು ಅವರೇ ನೋಡಿಕೊಂಡಂಥ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರನ್ನು ಬಹುಮಾನ ನೀಡಿ ಗೌರವಿಸ ಬಂದಿದ್ದೇವೆ. ಸ್ಥಳೀಯ ಕ್ರಿಕೆಟ್ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವ ಸಲುವಾಗಿ ನವೋದಯ ಚಾಂಪಿಯನ್ ಟ್ರೋಫಿ 2020 ತಾರೀಕು 23/2/2020 ನಡೆಸಿದ್ದು ಅದರಲ್ಲಿ ಪ್ರಥಮ ಸ್ಥಾನವನ್ನು ಆಜಾದ್ ಕಾಟಿಪಳ್ಳವು 20,036 ನಗದು ಹಾಗೂ ನವೋದಯ ಚಾಂಪಿಯನ್ ಟ್ರೋಫಿಯನ್ನು ನೀಡಿ ಈ ಕಾರ್ಯಕ್ರಮದಲ್ಲಿ ಗೌರವಿಸುವೆವು. ದ್ವಿತೀಯ ಸ್ಥಾನಿಯಾದ ಟಾರ್ಪೋಸ್ ಖಾನ ಇವರನ್ನು 10,036 ನಗದು ಹಾಗೂ ನವೋದಯ ಚಾಂಪಿಯನ್ ನೀಡಿ ಗೌರವಿಸಲಾಗುವುದು. ರಾಮಕೃಷ್ಣ ಮಿಷನ್ ಮಂಗಳೂರು ಇವರು ಹಮ್ಮಿಕೊಂಡಿದ್ದ ಸ್ವಚ್ಛ ಭಾರತ ಆಂದೋಲನದಲ್ಲಿ ನಮ್ಮ ಸಂಘದ ಸದಸ್ಯರು ಹಾಗೂ ಸ್ಥಳೀಯ ಸಂಘದ ಪ್ರತಿನಿಧಿಗಳು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವರೆ ಕಾರಣಭೂತರಾಗಿದ್ದಾರೆ.
ಪ್ರತಿ ಪರಿಸರದ ಜೊತೆಗೆ ಯಾವುದೇ ಸಮಸ್ಯೆ ಇದ್ದಲ್ಲಿ ಅವರು ನಮ್ಮ ಸಂಸ್ಥೆಯ ಗಮನಕ್ಕೆ ತಂದರೆ ಕೂಡಲೇ ನಮ್ಮ ಸಂಸ್ಥೆಯ ಯುವಕರು ಸ್ಪಂದಿಸಿ ಅದಕ್ಕೆ ಪರಿಹಾರ ಒದಗಿಸಿ ಸಹಕರಿಸುವುದು ಎಲ್ಲ ಜನರ ಮೆಚ್ಚುಗೆ ನಾವು ಪಾತ್ರರಾಗಿದ್ದೇವೆ. ಬಡ ಹೆಣ್ಣುಮಕ್ಕಳ ಮದುವೆಗೆ, ಬಡ ರೋಗಿಗಳ ವೈದ್ಯಕೀಯ ಚಿಕಿತ್ಸೆಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಧರ್ಮೇಂದ್ರ ಗಣೇಶ್ಪುರ ಇವರ ವೈಯಕ್ತಿಕ ನೆಲೆಯಲ್ಲಿ ಹಾಗೂ ಸಂಘದ ಸರ್ವ ಸದಸ್ಯರು ಸಹಾಯ ಹಸ್ತವನ್ನು ನೀಡಿರುತ್ತಾರೆ. ಸ್ಥಳೀಯ ಸರ್ಕಾರಿ ಶಾಲಾ ಮಕ್ಕಳಿಗೆ ವಿದ್ಯಾಭ್ಯಾಸ ಪ್ರೋತ್ಸಾಹಿಸುವ ಸಲುವಾಗಿ ಪ್ರತಿಭಾವಂತ ಮಕ್ಕಳನ್ನು ಗುರುತಿಸಿ ನಾವು ಗೌರವಿಸುತ್ತಿದ್ದೇವೆ. ಶಿಕ್ಷಣ, ಕ್ರೀಡೆ, ಕಲೆ, ಸಾಮಾಜಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ತೆರೆಮೆರೆ ಸಾಧಕರಿಗೆ ಪ್ರತಿ ವರ್ಷವೂ ನಾವು ಗೌರವಾರ್ಪಣೆಯನ್ನು ಮಾಡುತ್ತಿದ್ದೇವೆ. ಕಳೆದ ವಾರ ಪ್ಯಾರಡೈಸ್ ಕೃಷ್ಣಾಪುರ ನಡೆಸಿದ 40 ವರ್ಷ ಮೇಲ್ಪಟ್ಟವರ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ನಮ್ಮ ನವೋದಯ ಯುವಕ ವೃಂದವು ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದೆ ಎಂದು ತಿಳಿಸಲು ಸಂತೋಷಪಡುತ್ತಿದ್ದೇವೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ನವೋದಯ ಯುವಕ ವೃಂದ ಸಹಕಾರದೊಂದಿಗೆ ತಾರೀಕು 8/2/2020 ಜನಪದ ಕಾರ್ಯಕ್ರಮವನ್ನು ನಡೆಸಿರುವೆ ಎಂದು ತಿಳಿಸಲು ಸಂತೋಷಪಡುತ್ತಿದ್ದೇವೆ. ಕಾಟಿಪಳದ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ನಮ್ಮ ನವೋದಯ ಯುವಕ ವೃಂದ ಹಾಗೂ V4U ನ್ಯೂಸ್ ಕಾಮಿಡಿ ಪ್ರೀಮಿಯರ್ ಲೀಗ್ ಸೀಸನ್ 3 ಬಲೆ ತೂಲೆ ಬಂಜಿನಿಕೆ ತೆಲಿಪಾಲೆ ಕಾರ್ಯಕ್ರಮವನ್ನು ಈ ವೇದಿಕೆಯಲ್ಲಿ ಇಂದು ನಡೆಸಿದ್ದೇವೆ ಎಂದು ತಿಳಿಸಲು ಹೆಮ್ಮೆ ಪಡುತ್ತಿದ್ದೇವೆ. ನಮ್ಮ ಸಂಸ್ಥೆಯ 30 ವರ್ಷಗಳ ಮೆಲುಕು ನೋಟ, ಕುಡಿಯುವ ನೀರಿನ ಶಾಶ್ವತ ಪರಿಹಾರಕ್ಕಾಗಿ ಕಾಟಿಪಳದ 3ನೇ ಬ್ಲಾಕಿನಲ್ಲಿ ಕೊಳವೆಬಾವಿ ನಿರ್ಮಾಣ, ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ನೀರು ಶೇಖರಣಾ ತೊಟ್ಟಿ, ಬಡತನದಲ್ಲಿರುವ ಶಾಲಾ ಮಕ್ಕಳ ದತ್ತು ಸ್ವೀಕಾರ, ಆರೋಗ್ಯ ತಪಾಸಣಾ ಶಿಬಿರ, ರಕ್ತದಾನ ಶಿಬಿರ, ನೇತ್ರದಾನ ಶಿಬಿರ, ವ್ಯಕ್ತಿತ್ವ ವಿಕಾಸ ಶಿಬಿರವನ್ನು ಹಮ್ಮಿಕೊಂಡು ಬಂದಿದ್ದೇವೆ. ಪರಿಸರದ ಶುಚಿತ್ವವನ್ನು ಕಾಪಾಡುವರೆ ಗ್ರೀನ್ ಕಾಟಿಪಳ್ಳ ಕಾರ್ಯಕ್ರಮವನ್ನು ನಡೆಸುತ್ತಾ ಇದ್ದೇವೆ. ಕಾಟಿಪಳ್ಳ ಗಣಪತಿ ದೇವಸ್ಥಾನದಲ್ಲಿ ಎದುರು ಬೃಹತ್ ಗಾತ್ರದ ಕಸ ತೊಟ್ಟಿ ನಿರ್ಮಾಣ ಕೂಡ ನಾವು ಮಾಡಿರುತ್ತೇವೆ. ಬಡ ಹೆಣ್ಣು ಮಕ್ಕಳ ಮದುವೆಗೆ ಸಹಾಯ ಹಸ್ತ, ಬಡ ರೋಗಿಗಳ ಚಿಕಿತ್ಸೆಗೆ ಸಹಾಯ, ಪ್ರತಿಭಾ ಪುರಸ್ಕಾರ, ತೆರೆಮೆರೆ ಸಾಧಕರಿಗೆ ಸನ್ಮಾನ, ಶಾಂತಿಗಾಗಿ ಕ್ರೀಡಾ ಸಾಮರಸ್ಯ, ಕುಡಿಯುವ ನೀರಿನ ಟ್ಯಾಂಕರ್ ಕೊಡುಗೆ, ವಿದ್ಯಾರ್ಥಿ ವೇತನ ನೀಡುವಿಕೆ, ಕಡು ಬಡತನದಲ್ಲಿರುವ ಒಂದು ಕುಟುಂಬಕ್ಕೆ ಪ್ರತಿ ತಿಂಗಳು 6 ಸಾಮಗ್ರಿಗಳನ್ನು ನೀಡುತ್ತಿದ್ದೇವೆ. ಪೊಲೀಸ್ ನಾಗರಿಕ ಸಂಪರ್ಕ ಸಭೆ, ವರಮಹೋತ್ಸವದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ನವೋದಯ ರಂಗಮಂದಿರಕ್ಕೆ ಸುಮಾರು 3 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶಾಶ್ವತ ಮೇಲ್ಛಾವಣಿಯ ಕೊಡುಗೆಯನ್ನು ನೀಡಿರುತ್ತೇವೆ. ಬಡ ವಿದ್ಯಾರ್ಥಿಗಳನ್ನು ಗುರುತಿಸಿ ಉಚಿತ ಪುಸ್ತಕ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಾ ಬಂದಿದ್ದೇವೆ. ನಮ್ಮ ಸಂಸ್ಥೆಯು ಈ ತನಕ ಮಾಡಿದ ಸಮಾಜ ಸೇವೆಯು ಅಲ್ಪವಾಗಿದ್ದರೂ ಕೂಡ ಇನ್ನು ಮುಂದಕ್ಕೂ ತಮ್ಮೆಲ್ಲರ ಸಹಕಾರದೊಂದಿಗೆ ಹೆಚ್ಚಿನ ಸಮಾಜ ಸೇವೆಯನ್ನು ಮಾಡುವರೇ ಪ್ರಯತ್ನಿಸುವೆವು ಎಂಬ ಭರವಸೆಯೊಂದಿಗೆ ಈ ನನ್ನ ವರದಿ ವಾಚನ ಕೊನೆಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಗತ ವರ್ಷದ ಕಾರ್ಯಕ್ರಮಗಳ ಪಕ್ಷಿ ನೋಟವನ್ನು ನೀಡಿದಂಥ ಶ್ರೀ ಯೋಗೀಶ್ ಸಾಲ್ಯಾನ್ ಇವರಿಗೆ ಧನ್ಯವಾದಗಳು. 36ನೇ ವಾರ್ಷಿಕೋತ್ಸವದ ಅಂಗವಾಗಿ ನವೋದಯ ಯುವಕ ವೃಂದ ಕ್ರಿಕೆಟ್ ಪಂದ್ಯಾಟವನ್ನು ಆಯೋಜಿಸಿತ್ತು. ಈ ಕ್ರಿಕೆಟ್ ಪಂದ್ಯಾಟದ ವಿಜೇತರಿಗೆ ಈಗ ಬಹುಮಾನ ವಿತರಣೆ. ವಿಜೇತರ ವಿವರವನ್ನು ನಿಮ್ಮ ಮುಂದೆ ಇಡಲಿದ್ದಾರೆ ನವೋದಯ ಯುವಕ ವೃಂದದ ಸದಸ್ಯರಾದ ಶ್ರೀ ಮ್ಯಾಕ್ಸಿಮ್ ಮೆನೇಜಸ್ ಇವರು. 36ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ನವೋದಯ ಯುವಕ ವೃಂದವು ಒಂದು ಕ್ರಿಕೆಟ್ ಟೂರ್ನಮೆಂಟನ್ನು ಆಯೋಜಿಸಿತ್ತು. ಸುಮಾರು ಸ್ಥಳೀಯ ಎಲ್ಲ ಆಟಗಾರರಿಗೆ ಅವಕಾಶ ಕೊಟ್ಟು 12 ತಂಡಗಳು ಈ ಕ್ರಿಕೆಟ್ ಟೂರ್ನಿಯಲ್ಲಿ ಭಾಗವಹಿಸಿದವು. ಅಂತಿಮವಾಗಿ 2 ತಂಡಗಳು ಆಜಾದ್ ಕಾಟಿಪಳ್ಳ ಮತ್ತು ಟಾರ್ಪಡೋಸ್ ಖಾನ ಈ 2 ತಂಡಗಳು ಫೈನಲ್ ಪ್ರವೇಶಿಸಿದವು. ಜಿದ್ದಾಜಿದ್ದಿನ ಹೋರಾಟದಲ್ಲಿ ಆಜಾದ್ ಕಾಟಿಪಳ್ಳ ಪ್ರಥಮ ಸ್ಥಾನ ಹಾಗೂ ಟಾರ್ಪಡೋಸ್ ಖಾನ ದ್ವಿತೀಯ ಸ್ಥಾನವನ್ನು ಅಲಂಕರಿಸಿತು. ನಾನು ಪ್ರಥಮವಾಗಿ ಈ ಕ್ರೀಡಾಕೂಟದ ಉದ್ದಕ್ಕೂ ಉತ್ತಮ ಸಾಧನೆಯನ್ನು ಮಾಡಿದ ಅಂದರೆ ಆಟಗಾರನಾಗಿ, ಬ್ಯಾಟ್ಸ್ಮನ್ ಆಗಿ, ಬೌಲರ್ ಆಗಿ ಮತ್ತು ಸರಣಿ ಶ್ರೇಷ್ಠನಾಗಿ ಮೂಡಿಬಂದಂಥ ಆಟಗಾರರ ಹೆಸರನ್ನು ಪ್ರಸ್ತಾಪಿಸಲು ಅವಕಾಶ ಕೋರ್ತೀನಿ. ಪ್ರಥಮವಾಗಿ ಮ್ಯಾನ್ ಆಫ್ ದ ಮ್ಯಾಚ್, ಫೈನಲ್ ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್ ಆಗಿ ಮಿಸ್ಟರ್ ಹರೀಶ್ ಟಾರ್ಪಡೋಸ್ ಖಾನ ತಂಡದ ಮ್ಯಾನ್ ಆಫ್ ದ ಮ್ಯಾಚ್ ಆಗಿ ಹರೀಶ್ ಈ ಪ್ರಶಸ್ತಿಯನ್ನು ಇಂದಿನ ಅತಿಥಿಯಾದ ಶ್ರೀಕಾಂತ್ ಶೆಟ್ಟಿ, ನಿವೃತ್ತ ಸೇನಾ ವಾಯುಸೇನಾ ಅಧಿಕಾರಿ, ಉಪಾಧ್ಯಕ್ಷರು, ದಕ್ಷಿಣ ಕನ್ನಡ ಮಾಜಿ ಸೈನಿಕರ ಸಂಘ, ಮಂಗಳೂರು, ಇವರು ವಿತರಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೆ. ಪಂದ್ಯಾವಳಿಯಲ್ಲಿ ಉತ್ತಮ ಎಸೆತಗಾರನಾಗಿ ಆಯ್ಕೆಯಾದ ಮಿಸ್ಟರ್ ಸಲ್ಮಾನ್ ಆಜಾದ್ ಕಾಟಿಪಳ ಇವರು ವೇದಿಕೆ ಬಂದು ತಮ್ಮ ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಪ್ರಶಸ್ತಿಯನ್ನು
ನಮ್ಮ ದೇವರಾಜ್ ಶೆಟ್ಟಿ ಮಾಲಕರು ಪಂಚಮಿ ಸ್ಟುಡಿಯೋ ಗಣೇಶ್ಪುರ ಇವರು ವಿತರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಪಂದ್ಯಾವಳಿಯಲ್ಲಿ ಉತ್ತಮ ದಾಂಡಿಗಾನಾಗಿ ಆಯ್ಕೆಯಾದ ಮಿಸ್ಟರ್ ಹರೀಶ್ ಟಾರ್ಪಡಸ್ಕಾನ ಇವರು ಬಂದು ಈ ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಈ ಪ್ರಶಸ್ತಿಯನ್ನು ನಮ್ಮ ಶ್ರೀನಿವಾಸ್ ರೆಡ್ಡಿ ಪ್ರೊಪ್ರೈಟರ್ SR ಕನ್ಸ್ಟ್ರಕ್ಷನ್ ಗಣೇಶ್ಪುರ ಇವರು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಓಕೆ, ಶ್ರೀ ವಿಶ್ವನಾಥ್ ಶೆಟ್ಟಿ ಗುರುಸ್ವಾಮಿ ನಂದಗೋಕುಲ ಕಾಟಿಪಾಳ ಇವರು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಪಂದ್ಯಾವಳಿಯ ಉದ್ದಕ್ಕೂ ಉತ್ತಮ ಆಟಗಾರನಾಗಿ ಆಯ್ಕೆಯಾದ ಮ್ಯಾನ್ ಆಫ್ ದಿ ಸೀರೀಸ್ ಅವಾರ್ಡ್ ಗೋಸ್ ಟು ಮಿಸ್ಟರ್ ಖಾದರ್ ಆಜಾದ್ ಕಾಟಿಪಾಳ ಇವರು ಬಂದು ಈ ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದೆ. ಈ ಪ್ರಶಸ್ತಿಯನ್ನು ಶ್ರೀ ಅರುಣ್ ಚೌಟ ಮಾನಪ ಸದಸ್ಯರು ಹೊಸಪೇಟು ಕೊಳಾಯ್ವಾಡ್ ಇವರು ವಿತರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಜಿದ್ದಾಜಿದ್ದಿನ ಹೋರಾಟದಲ್ಲಿ ಟಾರ್ಪಡಸ್ಕಾನ ಸ್ವಲ್ಪ ಅಂತರದಲ್ಲಿ ಪಂದ್ಯಾವಳಿಯಲ್ಲಿ ಸೋಲನ್ನು ಒಪ್ಪಿಕೊಂಡಿದ್ದು, ನಿಜವಾಗಿ ಉತ್ತಮ ಪಂದ್ಯಾವಳಿ ನಾವು ಏರ್ಪಡಿಸಿದೆವು. ಜಿದ್ದಾಜಿದ್ದಿನ ಹೋರಾಟ ಫೈನಲಲ್ಲಿ ನಡೆಯಿತು. ಆದರೂ ವಿಜಯಲಕ್ಷ್ಮಿ ಆಜಾದ್ ಕಾಟಿಪಾಳ ಪರವಾಗಿ ಹೋಯಿತು. ಸೊ ಈ ಪಂದ್ಯಾವಳಿಯಲ್ಲಿ ರನ್ನರ್ಸ್ ಅಪ್ಸ್ ಅಂದರೆ ಸೆಕೆಂಡ್ ಪ್ಲೇಸ್ ಟಾರ್ಪಡೋಸ್ಕಾನ ಈ ತಂಡದ ಎಲ್ಲ ಸದಸ್ಯರು ಬಂದು ಈ ಒಂದು ಪ್ರಶಸ್ತಿ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಈ ಪ್ರಶಸ್ತಿಯನ್ನು ನಮ್ಮ ಸಭಾಧ್ಯಕ್ಷ ಶ್ರೀ ಲೋಕೇಶ್ ಬಳ್ಳಾಜೆ ಮಾನಪ ಸದಸ್ಯರು ಕಾಟಿಪಾಳ ವಾರ್ಡ್ ಇವರ ಒಟ್ಟಿಗೆ ಎಲ್ಲ ಅತಿಥಿ ಗಣ್ಯರು ಈ ಪ್ರಶಸ್ತಿಯನ್ನು ವಿತರಿಸಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಕ್ರೀಡಾಕೂಟದ ವಿಜೇತ ತಂಡವಾಗಿ ಆಜಾದ್ ಕಾಟಿಪಾಳ ನವೋದಯ ಚಾಂಪಿಯನ್ಸ್ ಟ್ರೋಫಿ 36 ಇದನ್ನು ವಿಜಯಿ ಆಗಿದೆ. ಆ ತಂಡದ ಎಲ್ಲ ಸದಸ್ಯರು ವೇದಿಕೆಗೆ ಬಂದು ಈ ಪ್ರಶಸ್ತಿ ಸಮಾರಂಭದಲ್ಲಿ ಹಾಜರಾಗಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಅತಿಥಿ ಗಣ್ಯರೆಲ್ಲರೂ ಈ ಪ್ರಶಸ್ತಿಯನ್ನು ಪುನೊಮ್ಮೆ ನೀಡಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಪ್ರಶಸ್ತಿ ನೀಡಲು ಸಹಕರಿಸಿದ ಎಲ್ಲ ಸ್ಪಾನ್ಸರ್ಗಳಿಗೂ ನನ್ನ ಹಾಗೂ ನವೋದಯ ಯುವಕನದ ಪರವಾಗಿ ನಾನು ಕೃತಜ್ಞತೆ ಸಲ್ಲಿಸುತ್ತಾ ನಿಮಗೆಲ್ಲರಿಗೂ ವಂದನೆಗಳು. ಬಹುಮಾನ ವಿಜೇತರಿಗೆ ಮತ್ತೊಮ್ಮೆ ಅಭಿನಂದನೆಗಳು. ಸಮಾಜ ಸೇವೆ ಮಾಡಬೇಕಾದ್ರೆ ಬಹಳಷ್ಟು ದಾರಿಗಳಿವೆ. ಅವುಗಳಲ್ಲಿ ಒಂದು ಜನ ನಾಯಕರಾಗೋದು. ಮಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ಜಯಶೀಲರಾಗಿ ಹೊರಹೊಮ್ಮಿ ಮಂಗಳೂರು ಮಹಾನಗರ ಪಾಲಿಕೆ ಸದಸ್ಯರಾಗಿ ಆಯ್ಕೆಯಾದ ಈರ್ವರು ಜನನಾಯಕರು ಎಂದು ನಮ್ಮ ಜೊತೆಗಿದ್ದಾರೆ. ಈಗ ನವೋದಯ ಯುವಕ ವೃಂದದ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಕೆ. ಮೊದಲನೇದಾಗಿ ಕಾಟಿಪಾಳ ವಾರ್ಡ್ನ ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರಾದ ಶ್ರೀ ಲೋಕೇಶ್ ಬೊಳ್ಳಾಜೆ ಅವರು ಅಭಿನಂದನೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ವರೇಣ್ಯರು ಶ್ರೀ ಲೋಕೇಶ್ ಬೊಳ್ಳಾಜೆ ಅವರನ್ನು ಅಭಿನಂದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.
ಈಗ ಹೊಸಬೆಟ್ಟು ಕುಳಾಯಿ ವಾರ್ಡಿನ ಮಂಗಳೂರು ಮಹಾನಗರ ಪಾಲಿಕೆ ಸದಸ್ಯರಾದಂಥ ಶ್ರೀ ವರುಣ್ ಚೌಟ ಇವರಿಗೆ ಅಭಿನಂದನೆ ಸಲ್ಲಿಕೆ. ಾಗಿ ತಮ್ಮ ತಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಅಭೂತಪೂರ್ವವಾದಂಥ ಕೆಲಸ ಕಾರ್ಯಗಳು ನಿಮ್ಮಿಂದ ಆಗುವಂತಾಗಲಿ ಅನ್ನುವ ಆಶಯ ನಮ್ಮದು. ನಮ್ಮ ಇಂದಿನ ಈ ಸಭಾ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂಥ ನಿವೃತ್ತ ವಾಯುಸೇನಾ ಅಧಿಕಾರಿ ಹಾಗೂ ದಕ್ಷಿಣ ಕನ್ನಡ ಮಾಜಿ ಸೈನಿಕರ ಸಂಘದ ಉಪಾಧ್ಯಕ್ಷರು ಆಗಿರುವಂಥ ಶ್ರೀ ಶ್ರೀಕಾಂತ್ ಶೆಟ್ಟಿ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನವೋದಯ ಯುವಕರಿಂದ ಈ ಸಂಸ್ಥೆದ 35ನೇ ವರ್ಷದ ವಾರ್ಷಿಕೋತ್ಸವದ ಈ ಸಮಾರಂಭದ ಮಿತ್ತ ಚವಡ್ಡುಪುನಂಚಿನ ಅಧ್ಯಕ್ಷರಾದಿಯಾದ ಮಾತ ಬಿನ್ನೆರೆಗೆ ನಮಸ್ಕಾರ ಪನ್ನೊಂದು. ಸಭೆತ ಎದುರುಡುಪುನಂಚಿನ ಮಾತ ಗಣ್ಯರೆ ಎನ್ನ ಊರದ ಮೋಕೆದ ಬಂದುಲೆ. ಈ ನಮ್ಮ ಇನಿತ ಈ ಕಾರ್ಯಕ್ರಮಡು ಎಕಡೊಂಜಿ 3 ಜನನ ಸನ್ಮಾನ ಆಪಿನೆಂತುಯ್ಯ ಐಟ್ ಭಾರಿ ಸಂತೋಷದ ವಿಷಯ. ಎಡ್ಡೆ ಕೆಲಸ ಮಲ್ದೇರು ಐಟ್ ಶಿವರಾಮ್ ಪಡಂಬೂರು ಪನ್ಪಿನಾರು ಎನ್ನ ಯಕ್ಷಗಾನದ ಗುರು ಎಂದು ಬಂದರೆ ನೀ ಹೆಮ್ಮೆಡು ಪನ್ನೊಂದು. ಅವೇ ರೀತಿ ಇತ್ತೆ ಸನ್ಮಾನ ಪಡೆಯಿನಂಚಿನ 2 ಯುವ ನಾಯಕರು ನಮ್ಮರೇನಂಚಿನ ಲೋಕೇಶ್ ಬೊಳ್ಳಾಜೆ ಮೇರು ಅಂಚನೆ ವರುಣ್ ಚೌಟ ಮಕ್ಕಳಿನ ತೂನಗ ಸಂತೋಷ ಆಪುಂಡು. ಬಹುಶಃ ನಮ್ಮ ಸ್ಥಳೀಯ ರಾಜಕಾರಣಡು ಒಂದೊಂಜಿ ನವೋದಯದ ಕಾಲ ಅಂತ ಬನ್ನೋಲಿ. ಏನ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಲ್ಪನಾಗನೇ ನಮ್ಮ ಯೋಗೀಶ್ ಮೇರೆ ಏನ ಭಾರಿ ಒತ್ತಾಯಪೂರ್ಣವಾದ ಆಹ್ವಾನ ಮಲ್ತಿರ್ಬೇಕು ಅಧ್ಯಕ್ಷರೆಲ್ಲ ಬರ್ತಿದ್ದಾರೆ ಎನ್ನ ಇಲ್ಲಡೆ ಯೋಗೀಶ್ ಎರಡೆ ಅನ್ನೋಜಿ ಪಾತ್ರ ಬಣ್ಣದಿತ್ತೇರು ಅವೊಂಜಿ ಬಹುಶಃ ಒಂಜಿ ವಾರ್ನಿಂಗ್ ಅಂತ ಹೋಜೋಣ ಎಂಚಿನ ಬನ್ನಾಗ ಸಬಂದು ಬಾರಿ ತೆಲಿಕೆದ ನಲ್ಲಿಕೆದ ಬಾರಿ ಪೊರ್ಲುದೊಂಜಿ ಕಾರ್ಯಕ್ರಮ ಆಯ್ತು ನಡುಟೊಂಜಿ ಅರ್ಧ ಗಂಟೆ ಮಾತ್ರ ಎಂಕಲ ಸಭಾ ಕಾರ್ಯಕ್ರಮ ಅಂದು ಅವೇನಿತ್ತೆ ವೇದಿಕೆ ಉಡುಪುನ ಈತ್ ಅತಿಥಿ ನಕ್ಲಿಗೆ ಸರಿಯಾದ ಪಟ್ಟದ ಕೊರಿಯಾಡ ಒರಿಯೊರಿಯಾಗ 2 ಜನ 3 ನಿಮಿಷದ ಅವಕಾಶ ಮಾತ್ರ ಉಪ್ಪು ನೊಂದು ಪನ್ಪಿನ ಒಂಜಿ ಸಂದೇಶ ಕೊರಿಯರ ಅಂತ ಹೋಜೋಣ ಅಂಚಾದಿ ಎನ್ನ ಪಾತ್ರವನ್ನು ಹೆಚ್ಚು ಹೊಯ್ಪಂದೆ ಒಂಜಿ 2 ಪಾತ್ರೊಡೆ ಎನ್ನ ಪಾತ್ರವನ್ನು ಮುಗಿಪೆರಲ್ಲ. ಈ ನವೋದಯ ಪನ್ಪಿನ ಶಬ್ದ ಬಹುಶಃ ಸುರೂಕು ಪೊಲಬುಗ ಬತ್ತಿನಿ 20ನೇ ಶತಮಾನದ ಆದಿಡೆಂದು ತೋಜೋಣ. ಕನ್ನಡ ಸಾಹಿತ್ಯ ಲೋಕಡು ಅಪಗ ಅಂಚಿ ಒಂದು ಹಳೆಗನ್ನಡಲತ್ತು ಇಂಚಿ ಹೊಸಗನ್ನಡಲತ್ತು ಒಂದಕ್ಕೆ ರಡ್ಡೆಕ್ಲ ಭಿನ್ನವಾಯಿನಂಚಿನ ಒಂಜಿ ಜನಕ್ಕೆಲ್ಲ ಮನಸ್ಸಿಗೆ ಮುಟ್ಟುನಂಚಿನ ಒಂಜಾತು ಭಾವಗೀತೆಲು ಕವಿತೆಲು ಒಂಜಿ ಕಾವ್ಯಲು ನಾಟಕಲು ಪೂರ ಮೂಡ್ದು ಬತ್ತೀನಿ ಅವೇ ಕಾಲೋಡು ಐಟೆ ನುವಾನ್ ಪನ್ಪಿನವರಿ ಇಂಗ್ಲೀಷ್ದವರಿ ಪೋಯೆಟ್ ಆರ ಪಂಪಿನ ಲೀಡ್ ಕಂಡ್ಲಿ ಲೈಟ್ ಪನ್ಪಿನ ಒಂಜಿ ಆ ಒಂಜಿ ಪೊರ್ಲುದ ಒಂಜಿ ಪೋಯೆಟ್ರಿನ್ನ ನಮ್ಮ ಕನ್ನಡಗೂ ಅನುವಾದ ಮಲ್ದಿನಾರು ಶ್ರೀ ಬಿ ಎಂ ಶ್ರೀಕಂಠಯ್ಯ ಪನ್ಪಿನಾರು. ಕರುಣಾಳು ಬಾ ಬೆಳಕೆ ಮುಸುಕಿದಿ ಬಂಬಿನಲ್ಲಿ ಕೈ ಹಿಡಿದು ನಡೆಸೆನ್ನೊಂದು ಪನ್ಪಿನ ಆ ಒಂಜಿ ಪೊರ್ಲುದ ಪಾತೆರೋ ಏನು ಪಂತೇರು ಆ ಒಂಜಿ ಪೊರ್ಲುದ ಪದ್ಯಲ ಅನುವಾದ ಆದ ಬೈದಿನಿ ಆ ನವೋದಯದ ಕಾಲೊಡೆ. ಬಹುಶಃ ಈ ಒಂಜಿ ಆ ಕರುಣಾಳು ಬಾ ಬೆಳಕೆ ಪನ್ಪಿನೆತ್ತ ಆ ತಿರ್ಲನ್ ಮನಸ್ಸಿಗೆ ತಂದು ಬಹುಶಃ ಈ ಸಂಸ್ಥೆ ಅವೇ ನವೋದಯ ಕಾಲದ ಅಂತ್ಯೋಡು ಬಹುಶಃ ಮೂಡ್ದು ಬತ್ತಿನೊಂದು ಯಾನೆನ್ವೆ ಸಾಧಾರಣ ಒಂಜಿ 1984-85 ಇಸವೆಡು ಈ ಸಂಸ್ಥೆ ಆರಂಭ ಆದುಪ್ಪೋಡು ಐದು ಬೊಕ್ಕ ನಿರಂತರವಾದ ನವೋದಯ ಸಂಸ್ಥೆ ಜನಕ್ಲೆಗ್ ಪನ್ನಗ ಕತ್ತಲೆಡುಪ್ಪುನಕ್ಲೆಗ್ ಬುಲ್ಪು ದೋಚ್ಪವನಂಚಿನ ಹತ್ತಂದಂಡ ಕಷ್ಟೊಡುಪ್ಪುನಕ್ಲೆಗ್ ಒಂಜಿ ಸಾಂತ್ವನ ಪನ್ಪಿನಂಚಿನ ಅಕ್ಲೆಗ್ ಒಂಜಿ ಪರಿಹಾರ ಕೊರ್ಪಿನಂಚಿನ ಎಡ್ಡೆ ಕೆಲಸಲೇನು ನಿರಂತರವಾದ ಮಲ್ತೊಂದು ಬೈದಂಡು ಅವೇನು ನನ್ನಲ್ಲೊಂಜಿ ಮಟ್ಟೋಗು ಮಿತ್ತು ಕೊನೋದು ಈತ ಯೋಗೀಶ್ವರ ವರದಿ ಓದಿಯರು ಆ ವರದಿ ತುಯ್ಯರಂದಾಂಡ ಒಂಜಿ ರಾಷ್ಟ್ರ ನಿರ್ಮಾಣದ ಕೆಲಸ ಮಲ್ತೊಂದುಂಡು ಪಂಡದ ತಪ್ಪ ಒಂದು
ಒಂಜಿ ರಾಷ್ಟ್ರ ನಿರ್ಮಾಣದ ಕೆಲಸ ಪನಿಬೆಡೆಗೆ ನಮ್ಮ ಕೆಬಿಗೆ ಹಾಕೊಂಡು ಬಾರಿ ಮಲ್ಲ ಒಂಜಿ ಕಠಿಣವಾದ ಶಬ್ದ. ರಾಷ್ಟ್ರ ನಿರ್ಮಾಣ ಈತೆಲ್ಲಿ ಒಂಜಿ ಪೇಂಟೆಡ್ ಕೊಲ್ಲೊಂದು ಒಂದೊಂಜಿ ರಾಷ್ಟ್ರ ನಿರ್ಮಾಣದ ಕೆಲಸ ಎಂಚ ಮಲ್ತೊಂದುಂಡು ಪಂಡೆಂದಂಡ ರಾಷ್ಟ್ರ ನಿರ್ಮಾಣ ಮಲ್ಪೆರೆ ಮಲ್ಲ ಮಲ್ಲ ಕೆಲಸನೇ ಆವಡೊಂದಿಜ್ಜಿ ರೋಡು ತೋಡು ಕಟ್ಟದಿಲ್ಲ ನಮ್ಮ ಒಂಜಿ ಎಲ್ಲೆಲ್ಲ ಕೆಲಸಲೇಡು ರಾಷ್ಟ್ರ ನಿರ್ಮಾಣವು ನಮ್ಮ ಒಂಜಿ ಕೊಡುಗೆಯನ್ನು ಕೊರ್ರೆ ಸಾಧ್ಯ ಉಂಡು. ಆ ರೆಕಾರ್ಡ್ ಪಂಡೇರು ಗ್ರೀನ್ ಕಾಟಿಬಳ್ಳ ಕ್ಲೀನ್ ಕಾಟಿಬಳ್ಳ ಪನ್ಪಿನ ಯೋಜನೆ ನೆಂಕೊಲ್ ಮಲ್ತೊಂದು ಬೈದ ಬಂದು ಆ ಗ್ರೀನ್ ಕಾಟಿಬಳ್ಳ ಕ್ಲೀನ್ ಕಾಟಿಬಳ್ಳ ಪಂಡಂದಾಂಡ ಐಕ್ ಮಲ್ಲ ಕೆಲಸದಾಲ ಅವಡೊಂದು ನಮ್ಮ ವಟಾರ ನಮ್ಮ ಶುದ್ಧ ಒಂದು ಬತ್ತಂದಾಂಡು ಒಂದು ಖಾಲಿ ಮೋದಿ ಒರಿಯಡ್ದಾಪಿನಂಚಿನ ಕೆಲಸತ್ತು ಒಂದೇಕ ನಮ್ಮ ಮಾತೆಲ್ಲ ಕೈ ನಮ್ಮ ಒಂಜಿ ಕೈನ ಸೇರ್ಸಾವಡು ಅಂಚಾಂಡನೆ ಒಂಜಿ ಸುಸಜ್ಜಿತ ಎಡ್ಡೆ ಒಂಜಿ ರಾಷ್ಟ್ರ ನಿರ್ಮಾಣ ಸಾಧ್ಯ ಉಂಡು ಒಂದು ಪನ್ಪಿನ ಪಾತಿರನ್ ಪನೊಂದು ಇಂಚಿನ ಎಡ್ಡೆಡ್ಡೆ ಕೆಲಸಲು ನಿರಂತರವಾದ ಈ ಸಂಸ್ಥೆಡ್ ನಡತೊಂದು ಬರಡು ಈ ಒಂಜಿ ಸಂಸ್ಥೆಗೆ ನಮ್ಮ ಮಾತೆಲ್ಲ ಬೆರಿಸಾಯ ಅದು ಉಂತುಗ ಪನ್ಪಿನ ಪಾತಿರನ್ನು ಪನೊಂದು ನಮ್ಮ ಮಹಾಗಣಪತಿ ದೇವರನ ಆಶೀರ್ವಾದ ನಮ್ಮ ಮಾತೆರ್ನೆಲ್ಲ ಮುತ್ತು ಏಪಲ ಉಪ್ಪಡೊಂದು ಪನ್ಪಿನ ಆಶಯದೊಟ್ಟಿಗೆ ಎಂಕಿ ಅವಕಾಶ ಕೊರ್ನೇಕ ನಿಖಲಿಗೆ ಮಾತೆರೆಗಲೇ ಅನ್ನೋರ ತರೆತಗ ಅದು ಸೊಲ್ಮೆಸಂದ ಅದು ಎನ್ನ ರೆಡ್ಡೆ ಪಾತೆರನ್ನು ಮುಗಿಪ. ಜೈ ಹಿಂದ್. ನವೋದಯ ಯುವಕ ವೃಂದದ ಬಗ್ಗೆ ಅಭಿಮಾನದ ಮಾತುಗಳನ್ನಾಡಿದಂತಹ ಶ್ರೀ ಶ್ರೀಕಾಂತ್ ಶೆಟ್ಟಿ ಇವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಇನ್ನು ಮುಂದೆ ನಮ್ಮ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರುವಂತಹ ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರು ಹೊಸಬೆಟ್ಟು ಕುಳಾಯಿ ವಾರ್ಡ್ ಇದರ ಸದಸ್ಯರಾಗಿರುವಂತಹ ಶ್ರೀ ವರುಣ್ ಚೌಟಾ ಇವರಿಗೆ ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿರುವ ಎಲ್ಲ ಮುಖ್ಯ ಅತಿಥಿಗಳೇ ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲ ಬಂಧುಗಳೇ, ನಾವು ಮಹಾನಗರ ಪಾಲಿಕೆಯ ಸದಸ್ಯರಾಗಿ ಆಯ್ಕೆಯಾದ ನಂತರ ಹಲವು ಕಡೆಗಳಲ್ಲಿ ಅಭಿನಂದನೆ ಕಾರ್ಯಕ್ರಮಗಳು ನಡೆದಿದೆ. ಆದರೆ ನಾವು ಪ್ರತಿಜ್ಞೆ ಸ್ವೀಕಾರ ಮಾಡೋದು ಅಂದರೆ ಪ್ರಮಾಣ ವಚನ ಸ್ವೀಕಾರ ಮಾಡೋದು ಮೊನ್ನೆ 28ನೇ ತಾರೀಕಿಗೆ. ಆ 28ನೇ ತಾರೀಕಿನ ನಂತರ ನಮಗೆ ಅಭಿನಂದನೆ ಕಾರ್ಯಕ್ರಮ ನಡೆದಿದೆ ಅಂದರೆ ಅದು ಈ ನವೋದಯ ಫ್ರೆಂಡ್ ಸರ್ಕಲ್ ಅವ್ರದ್ದು. ಅದಕ್ಕೋಸ್ಕರ ನಾನು ಈ ನವೋದಯ ಫ್ರೆಂಡ್ ಸರ್ಕಲ್ ಅವರಿಗೆ ಯಾವತ್ತೂ ಚಿರಋಣಿಯಾಗಿರ್ತೇನೆ. ಹಾಗೂ ನೀವು ಮಾಡಿದಂಥ ಅಭಿನಂದನೆಯನ್ನು ಇದನ್ನು ನನಗೊಂದು ಜವಾಬ್ದಾರಿ ಅಂತ ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ನೀವು ಮಾಡಿದ ಅಭಿನಂದನೆಯನ್ನು ನಾನು ಪ್ರತಿಜ್ಞೆಯಾಗಿ ಸ್ವೀಕರಿಸ್ತಾ ಇದ್ದೇನೆ. ನವೋದಯ ಫ್ರೆಂಡ್ ಸರ್ಕಲ್ ಕಾಟಿಬಳ್ಳ ಕೈಕಂಬ ಹಲವು ವರ್ಷಗಳಿಂದ 36 ವರ್ಷಗಳಿಂದ ಉತ್ತಮ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಬರ್ತಾ ಇದೆ. ಒಳ್ಳೆಯ ರೀತಿಯ ಸಮಾಜ ಸೇವೆಯನ್ನು ಕೂಡ ಮಾಡ್ತಾ ಬರ್ತಾ ಇದ್ದಾರೆ. ಸಮಾಜ ಸೇವೆಯ ಜೊತೆಗೆ ದೇಶವನ್ನು ಕಟ್ಟೋ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಸರ್ ಈಗಲೇ ಮಾತಾಡೋಕೆ ಹೇಳಿದರು, ಗ್ರೀನ್ ಆ್ಯಂಡ್ ಕ್ಲೀನ್ ಕಾಟಿಬಳ್ಳ ಇದು ಕೂಡ ನಮ್ಮ ದೇಶಕ್ಕೆ ಪೂರಕವಾದಂಥನೇ ಕೆಲಸ ಆಗಿರುವಾಗ ನಾವು ಸಮಾಜದ ಜೊತೆಗೆ ದೇಶವನ್ನು ನಿರ್ಮಿಸೋ ಕೆಲಸವನ್ನು ಕೂಡ ಮಾಡಬೇಕಾಗಿದೆ. ಯಾಕೆಂತ ಹೇಳ್ತೇನೆ ಅಂದರೆ ಮೊನ್ನೆ ತಾನೇ ಒಂದು ಬೆಂಗಳೂರಿನ ಫ್ರೀಡಮ್ ಪಾರ್ಕಲ್ಲಿ ಒಂದು ಪ್ರತಿಭಟನೆ ಆಯಿತು. ಪ್ರತಿಭಟನೆ ಉದ್ದೇಶ ಯಾವುದೇ ಇರ್ಬೋದು, ಪ್ರತಿಭಟನೆ ಮಾಡೋದು ಎಲ್ಲರಿಗೂ ಹಕ್ಕು ಇದೆ. ಆದರೆ ಅಲ್ಲಿ ಘೋಷಣೆಯನ್ನು ಕೂಗ್ತಾರೆ. ಭಾಳ ಒಂದು ಬೇಸರದ ಸಂಗತಿ. ಅಲ್ಲಿ ಒಂದು 19 ವರ್ಷದ ಯುವತಿ ಒಂದು ಘೋಷಣೆಯನ್ನು ಕೂಗ್ತಾರೆ, ಪಾಕಿಸ್ತಾನ್ ಜಿಂದಾಬಾದ್ ಅನ್ನಂತ. ಇದು ನಿಜವಾಗಿಯೂ ನಮಗೆ ತುಂಬ ಬೇಸರ ತರುವಂಥ ಸಂಗತಿ. ಯಾಕೆಂತ ಹೇಳಿದರೆ ನಮ್ಮ ದೇಶಕ್ಕೋಸ್ಕರ ಅದೆಷ್ಟೋ ಯೋಧರು ತಮ್ಮ ಮನೆಯನ್ನು ಬಿಟ್ಟು ತಮ್ಮ ಊರನ್ನು ಬಿಟ್ಟು ಆ ಬೇರೆ ಪ್ರದೇಶಗಳಿಗೆ ಹೋಗಿ ಅಲ್ಲಿ ನಮ್ಮ ದೇಶವನ್ನು ಕಾಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಇಲ್ಲಿ ಕಾಮಿಡಿ ಪ್ರೀಮಿಯಂ ಲೀಗ್ ಸೀಸನ್ 3 ಈ ಕಾರ್ಯಕ್ರಮ ಕೂಡ ಆಗ್ತಾ ಇದೆ. ನಾವು ಸಂತೋಷವಾಗಿ ಕೂತು ನೋಡ್ತೇವೆ, ನಗಾಡ್ತೇವೆ, ಎಂಜಾಯ್ಮೆಂಟ್ ಮಾಡ್ತೇವೆ. ಆದರೆ ಇಂಥ ಎಂಜಾಯ್ಮೆಂಟ್ ಎಲ್ಲ ಅವರ ಸೈನಿಕರಿಗೆ ಇರೋದಿಲ್ಲ. ಆಗಿರುವಾಗ ಅಂಥ ಸೈನಿಕರೆಲ್ಲ ನಮ್ಮ ದೇಶಕ್ಕೆ ಹೋರಾಟ ಮಾಡುವಾಗ ಇಂಥ ನೀಚ ವ್ಯಕ್ತಿಗಳು ಕೂಡ ನಮ್ಮ ದೇಶದಲ್ಲಿ ಇದ್ದಾರೆ. ಅದಕ್ಕೋಸ್ಕರ ನಾವು ಮೊದಲಾಗಿ ಮಾಡಬೇಕೇನೆಂದರೆ ನಾವು ಎಚ್ಚೆತ್ತುಕೊಳ್ಬೇಕು, ದೇಶದ ಪರವಾಗಿ ನಿಲ್ಲಬೇಕು. ಮೊನ್ನೆ ತಾನೇ ನಾನು ಈ ವೇದಿಕೆಯಲ್ಲಿ ಹೇಳಿದರೆ ತಪ್ಪಾಗ್ಲಿಕ್ಕೆ ಅಂತ ಅಂದ್ಕೊಂಡಿದ್ದೇನೆ. CA NRC ಇದರ ಬಗ್ಗೆ ತುಂಬ ಹೋರಾಟಗಳು ನಡೀತಿದೆ. ಈ ಹೋರಾಟಗಳು ಮಾಡೋ ಮೊದಲು ಈ CA ಅಂದರೆ ಏನು, NRC ಅಂದರೆ ಏನು, ಇದರ ಬಗ್ಗೆ ನಾವು ಮೊದಲಾಗಿ ಅರಿತುಕೊಳ್ಬೇಕಾಗಿದೆ. ತದನಂತರವಾಗಿ ಇದು CA ಅಂದರೆ ಸರಿಯಾ ತಪ್ಪ, ಇದು ಯಾತಕ್ಕೋಸ್ಕರ ಬರ್ತಾ ಇದೆ, ಯಾಕೋಸ್ಕರ ಇದನ್ನು ಅಳವಡಿಸ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಂಡು
ಅದಕ್ಕಿಂತ ಮೊದಲಾಗಿ CAA ಅಂದರೆ ಏನು, ಅದರ ಫುಲ್ ಫಾರ್ಮ್ ಏನು, ಅದನ್ನಾದರೂ ಒಂದು ತಿಳ್ಕೊಂಡು ಮತ್ತೆ ನಾವು ಪ್ರತಿಭಟನೆ ಮಾಡಿದರೆ ಉತ್ತಮ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಾನು ಆಗಲೇ ಹೇಳಿದಾಗೆ ಅಮೂಲ್ಯ ಅನ್ನೋ ಹುಡುಗಿ ಯುವತಿ ಏನೋ ಭಾರತದ ವಿರುದ್ಧ ಘೋಷಣೆ ಆಗ್ತಾರೆ. ಅಲ್ಲಿ JNU ಯೂನಿವರ್ಸಿಟಿಯಲ್ಲಿ ಭಾರತ್ ತೇರೆ ತುಕಡೆ ಹೋಗಿ ಇನ್ಶಾ ಅಲ್ಲ ಇಂಥ ಘೋಷಣೆಗಳನ್ನು ಕೂಡ ಕೂಗ್ತಾರೆ. ಆಗಿರುವಾಗ ಇಂಥ ವ್ಯಕ್ತಿಗಳು ಯಾವತ್ತೂ ನಮಗೆ ಆದರ್ಶವಾಗಿರಬಾರ್ದು. ನಮಗೆ ಆದರ್ಶ ವ್ಯಕ್ತಿಗಳು ಯಾರಾಗಿರ್ಬೇಕಂದ್ರೆ, ಒಂದು ದಾಳಿಂಬೆ ಕಿತ್ತಳೆಯನ್ನು ಮಾರಿ ನಾನು ಶಿಕ್ಷಣವನ್ನು ಪಡೆದಿದ್ದರೂ ತೊಂದರೆ ಇಲ್ಲ, ಯಾರು ಕೂಡ ಶಿಕ್ಷಣ ವಂಚಿತರಾಗಿರಬಾರ್ದು ಅನ್ನೋ ಕನಸಿನೊಂದಿಗೆ ಶಾಲೆಯನ್ನು ಕಟ್ಟಿದಂಥ ಅರೆಕಲ್ ಹಾಲಪ್ಪ ಯಾರಿದ್ದಾರೆ, ಅಂಥ ವ್ಯಕ್ತಿಗಳು ನಮಗೆ ಆದರ್ಶವಾಗಬೇಕು. ಅಂಥ ವ್ಯಕ್ತಿಗಳನ್ನು ನಾವು ಕಲಿಬೇಕಾಗಿದೆ. ಆಗಿರುವಾಗ ನಾವು ದೇಶ ಕಟ್ಟುವ ಕೆಲಸಕ್ಕೆ ನಾವು ಯಾವಾಗಲೂ ಪಣ ತೊಡುವ ಅಂತ ಹೇಳುತ್ತಾ, ನಾವು ಈಗ 2020ನೇ ಇಸವಿಯಲ್ಲಿದ್ದೇವೆ. 2020 ಅಂತ ಅಂದ ಕೂಡಲೇ ನಮಗೆಲ್ಲರಿಗೂ ನೆನಪಾಗೋದು ಕ್ರಿಕೆಟ್ ಮ್ಯಾಚ್. ಆದರೆ 2020 ಕ್ರಿಕೆಟ್ ಮ್ಯಾಚ್ ಹುಟ್ಟುವ ಮೊದಲೇ ಅಬ್ದುಲ್ ಕಲಾಂ ಅವರು, ನಮ್ಮ ಮೊದಲಿನ ರಾಷ್ಟ್ರಪತಿ ಆದವರು, ಅವರು 2020 ಬಗ್ಗೆ ಕನಸು ಕಂಡಿದ್ರು. ಅವರೊಂದು ವಿಷನನ್ನು ಇಟ್ಕೊಂಡಿದ್ರು 2020 ಅಂತ. ಆ 2020 ಅಂದರೆ ಏನಂದರೆ ವಿಷನ್ 2020 ಅಂತೇಳಿ 2020ನೇ ಇಸವಿಗೆ ಭಾರತ ಜಗದ್ಗುರು ಆಗಬೇಕಂತ. ಭಾರತ ಜಗದ್ಗುರು ಆಗುವುದು ಹೇಗೆ ಅಂತ ಹೇಳಿದರೆ, 2020ನೇ ಇಸವಿಗೆ ಎಲ್ಲ ಯುವ ಶಕ್ತಿಗಳು ಎದ್ದು ನಿಲ್ಲಬೇಕು. ಎದ್ದು ನಿಲ್ಲುವ ಮೂಲಕ ಭಾರತ ಎಲ್ಲ ಕ್ಷೇತ್ರದಲ್ಲಿ ಕೂಡ, ಅದು ಕೃಷಿ ಕ್ಷೇತ್ರ ಇರ್ಬೋದು, ಶಿಕ್ಷಣ ಕ್ಷೇತ್ರ ಇರ್ಬೋದು, ಅಥವಾ ಎಲ್ಲ ಕ್ಷೇತ್ರದಲ್ಲಿ ಕೂಡ ಭಾರತ ಉನ್ನತ ಸ್ಥಾನಕ್ಕೆ ಹೋಗಿ ಭಾರತ ಜಗದ್ಗುರು ಆಗಬೇಕನ್ನೋ ಒಂದು ವಿಷನನ್ನು ಇಟ್ಕೊಂಡಿದ್ರು. ಅದು ಖಂಡಿತವಾಗಿಯೂ ನನಸಾಗುತ್ತೆ. ಯಾಕೆಂತ ಹೇಳಿದರೆ, ಇದಕ್ಕೆ ಪೂರಕವಾಗಿ ಹೇಳಬೇಕಾದ್ರೆ, ಮೊನ್ನೆ ಒಂದು 3-4 ತಿಂಗಳ ಹಿಂದೆ ಒಂದು ಯುದ್ಧ ನಡೆಯುತ್ತೆ ಅಮೆರಿಕ ಮತ್ತು ಇರಾಕಿಗೆ. ಇದರ ಮಧ್ಯಸ್ಥಿಕೆಯನ್ನು ನಡೆಸಲಿಕ್ಕೆ ಭಾರತ ಸರ್ಕಾರವನ್ನು ಕರೀತಾರೆ. ಇದು ನಿಜವಾಗಿಯೂ ಭಾರತ ಜಗದ್ಗುರು ಆಗಲಿಕ್ಕೆ ಇನ್ನು ಹೆಚ್ಚು ಸಮಯ ಇಲ್ಲ ಅನ್ನೋದಕ್ಕೆ ಉದಾಹರಣೆಯಾಗಿದೆ. ಆಗಿರುವಾಗ ಭಾರತ ಜಗದ್ಗುರು ಆಗಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ತುಂಬ ಅಗತ್ಯ. ಆಗಿರುವಾಗ ನೀವೆಲ್ಲರೂ ದೇಶಕ್ಕಾಗಿ ಶ್ರಮಿಸುವ ಅಂತ ಹೇಳುತ್ತಾ, ಇವತ್ತು ನನಗೆ ಈ ಕಾರ್ಯಕ್ರಮದಲ್ಲಿ ಅವಕಾಶ ಮಾಡಿಕೊಟ್ಟಂಥ ನವೋದಯ ಫ್ರೆಂಡ್ ಸರ್ಕಲ್ಗೆ ನಾನು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸುತ್ತಾ, ಕೊಟ್ಟಂಥ ಅವಕಾಶಕ್ಕಾಗಿ ವಂದಿಸುತ್ತಾ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ. ತಮ್ಮ ಮುಕ್ತ ಮಾತುಗಳಿಗಾಗಿ ಧನ್ಯವಾದಗಳು ಶ್ರೀಯುತ ವರುಣ್ ಚೌಟ ಇವರಿಗೆ. ಇನ್ನು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಮಂಗಳೂರು ಮಹಾನಗರ ಪಾಲಿಕೆಯ ಕಟಿಪಳ ವಾರ್ಡ್ನ ಸದಸ್ಯರಾದ ಶ್ರೀ ಲೋಕೇಶ್ ಬೊಳ್ಳಾಜೆ ಇವರು ಅಧ್ಯಕ್ಷೀಯ ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀ ಮಹಾಗಣಪತಿ ದೇವರಿಗೆ ವಂದಿಸ ಒಂದು ವೇದಿಕೆಡು ಉಪಸ್ಥಿತ ಪುಣ ಮಾತಾ ಗಣ್ಯರೇ, ಸೇಡ್ದಿನಂಚಿನ ಮಾತಾ ಎನ್ನ ಬಂಧುಳೆ, ನವೋದಯ ಯುವಕ ವೃಂದದ ಈ 35ನೇ ವರ್ಷದ ಈ ಸುಸಂದರ್ಭಡು ಎಂಕ್ಲೆಗೆ ಅಭಿನಂದನೆ ಮಲ್ತಿನಂಚಿನ ಮಾತಾ ಎನ್ನ ನವೋದಯದ ಮಿತ್ರರಿಗೆ ಪ್ರಪ್ರಥಮವಾದ ಅಭಿನಂದನೆ ಸಲ್ಲಿಸೋದಿಲ್ಲ. ಎಂಕ್ಲೆಗೆ ಅಭಿನಂದನೆ ಸಲ್ಲಿಸಿದಂಚಿನ ಈ ಪ್ರಸಂಗ ಬರ್ತದಂಡ ಅವು ಐಕ್ ಒಂಜಿ ಕಾರಣ ಈ ನವೋದಯದ ಯುವಕರೊಂದದ ಜವನೆರೆ ಪಣಿಪಿನಕ್ಕೆ ರೆಡ್ ಪಾತೆರೇಜ್ ದಯಗ ಬಂಡ ಎಂಕ್ಲೆಗೆ ಒಂಜಿ ಸಮಾಜಡು ಸ್ಥಾನಮಾನ ತಿಕ್ಕೋಡು ಬಣದಂಡ ಎಂಕಲ್ನ ಒಟ್ಟಿಗೆ ಮುರಣಿದ ಚುನಾವಣೆಡು ಈ ಜವನೇರ್ನ ಎಂಚಿನ ಈ ನವೋದಯ ಯುವಕರೊಂದ ಬೊಕ್ಕ ಸಮಾಜದ ಮಾತಾ ಸಮಾಜದ ಬಾಂಧವ್ಯರು ಎಂಕಲ್ನೊಟ್ಟಿಗೆ ಎತ್ತದು ಎಡ್ಡೆ ರೀತಿದು ಒಂಜಿ ದಾಖಲ ರೀತಿಡು ಈ ಕಾಟೆಪಳ್ಳಡು ಏನನ್ನು ಆರಿಸಾದೇರು ಐಕ್ ಯಾನ್ ಪ್ರಪ್ರಥಮವಾದ ಅಭಿನಂದನೆ ಸಲ್ಲಿಸೋದಿಲ್ಲ. ಅಂಚನೆ ನನ್ನ ದುಂಬಗಲ ಇಂಕ್ಲೇನು ಆರಿಸಾಯಿ ಸತ್ತಿಗೆ ನಿಕಲ್ನ ಬೇಲೆ ಮುಗಿದಜಿ ಖಂಡಿತವಾದಲ ನನ್ನ ದುಂಬಗು ಮಸ್ತ್ ಈ ಬಾಗಡು ಬೇಲಾರಂಡು
ಐಕೋಸ್ಕರ ನನ ದುಂಬಗಲ ನಡಪುನಂಚಿನ ಓವೇ ಸರಕಾರದ ಬರ್ಪಿನಂಚಿನ ಅನುದಾನ ಆಡು ಸಮಾಜಗೂ ಕೊರ್ಪಿನಂಚಿನ ಅನುದಾನ ಆಡು ಇಂದೆಟ್ ಪೂರ ಪ್ರತಿ ಒಂಜಿ ಸಂಘ ಸಂಸ್ಥೆಗಿಲ್ಲ ಯಾನು ವಿಶ್ವಾಸಗೂ ತಂದು ಸಮಾಜಗೂ ಪಟ್ಟದು ಸಮಾಜಡು ಬೇಲೆ ಮಲ್ಪನಂಚಿನ ಯಾನು ಕಾರ್ಯಗೂ ಜಪ್ಪೆ ಆ ಕಾರ್ಯಗೂ ಖಂಡಿತವಾದಲ ಈ ಸಂಸ್ಥೆ ಅಂಚನೆ ಮಾತಾ ಸಮಾಜದ ಹಿರಿಯರ್ಲ ಎಂಕಲ್ನ ಪಿರವಡಿತ್ತದು ಎಂಕಲಿಗೆ ಸರಿಯಾದ ಮಾರ್ಗದರ್ಶನ ಮಾಡ್ತದೆ ಎನ್ನೊಟ್ಟಿಗೆ ಉಪ್ಪಡು ಬಂದು ಯಾನ್ ಕಳಕಳಿಯ ವಿನಂತಿ ಮಾಡ್ತಂದಿಲ್ಲ ದಯಗ ಪಂಡ ಯಾನ ಒಂಜಿ ಎಲ್ಲ ವ್ಯಕ್ತಿ ಅಂಡಲ ಏನನ ಆರಿಸಾದ ಮುಲ್ಪ ಕಡಪಡ್ದೀರು ಯಾನ್ಲ ಎನ್ನದಾದ ಬಂಡ ಎನ್ನ ಪಿರವಡು ಒಂಜಿ ಮಲ್ಲ ಸಂಸ್ಥೆಲುಂಡು ಅಂಚನೆ ಮಸ್ತ್ ಜನ ಎಂಕಲ್ನ ಹಿರಿಯರು ಒಲ್ಲೇರು ಖಂಡಿತವಾದಲ ನನ್ನ ದುಂಬಾಗ ಎಂಕ ಕೊರ್ತಿನಂಚಿನ ಜವಾಬ್ದಾರಿನ ನಡಪಡು ಅಂಡ ಎನ್ನೊಟ್ಟಿಗೂ ಖಂಡಿತವಾದಲ ಎನ್ನೊಟ್ಟಿಗೂ ಒಲ್ಲೇರು ಪಂಪಿನ ವಿಶ್ವಾಸಡು ಯಾನ್ ಈ ಜವಾಬ್ದಾರಿನ ನಿರ್ವಹಣೆ ಮಾಡ್ತದೆ ಐಕೋಸ್ಕರ ನನ್ನ ದುಂಬಗು ಒವೇ ಎನ್ನ ಕಾರ್ಯಡು ದಾದಾಂಡಲ ಒಂಜಿ ತಪ್ಪು ನಡತನಂಡಲ ಖಂಡಿತವಾದಲ ಏನನ್ನ ಲೆತ್ತದು ಪನೋಡು ನನ್ನ ದುಂಬಾಗ ಸಮಾಜಡು ದಾದ ಮಲ್ಪಡು ಈ ಮುಜಿನೆ ವಾರ್ಡು ದಾದ ಮಲ್ಪಡು ಪಂಪಿನೆಲ್ಲ ಇಂಕ ಕಿವಿ ಮಾತು ಪನೋಡು ಎನ್ನ ಒಂಜಿ ವಿನಂತಿ ಖಂಡಿತವಾದಲ ಯಾನ್ ದಾದಾಂಡಲ ತಪ್ಪು ಮಲ್ತನಂಡ ಏನನ್ನು ಲೆತ್ತದು ಎನ್ನ ಕೆಬಿಟೆ ಪನ್ಲೆ ಯಾನ್ ದಾದಾಂಡಲ ಎಡ್ಡ ಬೇಲೆ ಮಲ್ತನಂಡ ಸಮಾಜಡು ಪೂರೆಡಲ ಪನ್ಲೆ ದಾಯಗ ಪಂಡ ಯಾನ್ ನಿಕಲ ನಡುಟೆ ಎಲ್ಲಿರ್ದು ಮಲ್ಲಾದು ಬುಲೆದು ಪೂರ ಸಂಘ ಸಂಸ್ಥೆಡ್ಲ ಒಂಜಿ ಎಡ್ಡ ರೀತಿದ ಬಾಂಧವ್ಯಡು ಮಾತೆರ್ನಲೊಟ್ಟಿಗೆ ಮಿಂಗಲಾದಿನಂಚಿನ ವ್ಯಕ್ತಿ ಐಕೋಸ್ಕರ ನಿಕಲ ಮಾತೆರ್ನ ಸಹಕಾರ ಖಂಡಿತವಾದಲ ಇಂಕ ಬೋಡು ನನ ದುಂಬಗು ಒವೇ ಒಂಜಿ ಕೆಲಸ ಕಾರ್ಯ ನಡಪುಂಡಲ ಯಾನ್ ಖಂಡಿತವಾದಲ ಹಿರಿಯರ್ನ ಅಂಚನೆ ಸಂಘಟಕರ್ನ ಸಂಘ ಸಂಸ್ಥೆದ ಒಂಜಿ ಸಹಕಾರನು ಯಾನ್ ಕೇನು ಯಾಪಲ ಖಂಡಿತವಾದಲ ಮೂಜಿನೆ ವಾರ್ಡ್ ಯಾನ್ ಕೆಲವೊಂಜಿ ಬೇಲೆದ ವಿಷಯಡು ನೋಟ್ ಮಾಲ್ತಿನಂಚಿನ ಕೆಲವೊಂಜಿ ಬೇಲೆ ಸಮಾಜದ ಮಸ್ತ್ ಬಡತನದ ಬಡ ವರ್ಗದಗಳಿಗೆ ಕೆಲವು ತಿಕ್ಕುನಂಚಿನ ಸವಲತ್ತು ಎನ್ನ ಅವಧಿಡು ಎನ್ನ ಸರ್ಕಾರದ ತಿಕ್ಕುನಂಚಿನ ಎಂಚಿನತ್ತಿನಲ್ಲ ಯಾನ್ ಖಂಡಿತವಾದಲ ಶ್ರಮಿಸವೆ ಕೆಲವೊಂಜಿ ಕಾನೂನಾತ್ಮಕವಾದ ಒಂಚೂರು ಸಮಸ್ಯೆ ಆದತ್ತಂಡ ಐಕ್ ಸಮಾಜ ಸಂಧಿಸಬಾರ್ದು ಸಮಾಜ ಸಂಧಿಸೋಡಂಡ ಕೆಲವೊಂಜಿ ಸಂಘ ಸಂಸ್ಥೆನ ಎಂಕೊಂಜಿ ಯೋಜನೆ ಮಲ್ತಪ್ಪ ಅಂಚನೆ ಯಾನ್ ನವೋದಯ ಯುವಕರೊಂದಲ್ಲ ಒಂಜಿ ಯೋಚನೆ ಮಲ್ತದೀತೆ ಅವೇನು ನವೋದಯದ ಅಧ್ಯಕ್ಷರು ಪಂಡಿರನಂಡ ಯಾನ್ ಈ ವೇದಿಕೆಡೆ ಬಂದ್ರೆ ಇಷ್ಟಪಡೆಯೋದಿಲ್ಲ ದಯಗ ಬಂಡ ಯಾನ್ ಈ ಮೂಜಿನೆ ವಾರ್ಡ್ನ ಒಂಜಿ ಮಾದರಿ ವಾರ್ಡ್ ಮಲ್ಪೊಡು ಪಂಡದಂಡ ಎಂಕ ಮಾತಿರ್ನಲ್ಲ ಸಹಕಾರ ಬೋಡು ಐಕೋಸ್ಕರ ಬಾರಿ ಒಂಜಿ ತೀರ ಬಡತನದ ಒಂಜಿ ರಡ್ಡು ಕುಟುಂಬ ಇನಿ ಕರೆಂಟ್ ಇಜ್ಜಂದಿನ ಒವ್ವೆ ಒಂಜಿ ಇಲ್ಲಿಜ್ಜಿ ಅಂಡ ಯಾನ್ ಎನ್ನ ಮೂಜಿನೆ ವಾರ್ಡ್ ಯಾನ್ ಅವಿನ ಗುರುತಿಸಾದೆ ಖಂಡಿತವಾದಲ ಸಾಧ್ಯ ಅಂಡ ಒಂಜಿ ಇಲ್ಲದ ಒಂಜಿ ಕರೆಂಟ್ದ ವ್ಯವಸ್ಥೆನ ಧರ್ಮೇರಡ ಯಾನ್ ಅಂದಿರ್ದು ದುಂಬೆ ಬಂತೆ ಆರು ಖಂಡಿತವಾದಲ ಮಲ್ಪಗ ದುಂಬು ಪೋಲೆ ಬಂತೇರು ಐಕೋಸ್ಕರ ಮುರಣಿ ಎಂಗಲ ಪ್ರಮಾಣವಚನ ಏನಿರ್ದ ಬಕ್ಕ ಯಾನ್ ಅವೇನು ಯೋಚನೆ ಮಲ್ದೆ ಐಕಿ ಈ ವೇದಿಕೆಡೆ ಅರಡ ಗಮನ ಕಾಣತದು ಖಂಡಿತವಾದಲ ನನ ಬೇತೆ ಬೇತೆ ಸಂಘ ಸಂಸ್ಥೆಗಳ ಅಂಚೆನೆ ಒಂಜಿ ಜವಾಬ್ದಾರಿನ ಒಂಜಿ ಆತು ಬಡತನ ನಿರ್ಮೂಲನೆ ಮಲ್ಪನಂಚಿನ ಕೆಲವೊಂಜಿ ಯೋಜನೆ ಎನ್ನಟ್ಟು ಪಾಡೊಂದೆ ಮಾತೆರ್ನಲ ಸಹಕಾರ ಎನ್ನೊಟ್ಟಿಗೆ ಉಪ್ಪಾಡು ಅಂಚನೆ ನನ ದುಂಬಗಲ ನಡಪನಂಚಿನ ಒವೇ ಕಾರ್ಯಕ್ರಮಗೂ ಮಾತಾ ಊರ್ದ ಕೊಲ್ಲ ಮಾತಾ ಎನ್ನ ಸಹಪಾಠಿ ಇಲ್ಲ ಅಂಚನೆ ಹಿರಿಯರ್ನ ಕಲ್ಲ ಆಶೀರ್ವಾದ ಖಂಡಿತವಾದಲು ಎನ್ನ ಮಿತ್ತು ಬೋರ್ಡು ಪಣದು ಇನಿ ಎಂಕ್ ಈ ವೇದಿಕೆಡು ಪಾತೆರೆ ಅವಕಾಶ ಮಲ್ತುಕೋರ್ನಂಚಿನ ನವೋದಯ ಯುವಕರಿಂದ ಮಕ್ಕಳ ಸದಸ್ಯರಿಗೆ ಅಂಚನೆ ಆಡಳಿತ ಮಂಡಳಿ ಮಾತೆರೆಗಳ ಎನ್ನ ಸೊಲಮೇನ ಸಲನೊಂದು ಎನ್ನ ರಡ್ಡು ಪಾತರ ಮುಗಿಪ ಹೊಂದಿಲ್ಲ. ಜೈ ಶ್ರೀರಾಮ್. ಅಧ್ಯಕ್ಷೀಯ ಮಾತುಗಳಿಗಾಗಿ ಧನ್ಯವಾದಗಳು ಶ್ರೀಯುತ ಲೋಕೇಶ್ ಬೊಳ್ಳಾಜೆ ಇವರಿಗೆ. ಇನ್ನು ಈ ಸಭಾ ಕಾರ್ಯಕ್ರಮದ ಕೊನೆಯ ಅಂಗವಾಗಿ ಧನ್ಯವಾದವನ್ನು ಅರ್ಪಿಸಲಿದ್ದಾರೆ ನವೋದಯ ಯುವಕ ವೃಂದದ ಅಧ್ಯಕ್ಷರಾದಂಥ ಶ್ರೀ ಧರ್ಮೇಂದ್ರ ಗಣೇಶ್ಪುರ ಇವರು. ದಯವಿಟ್ಟು ಕ್ಷಮಿಸಿ. ನಮ್ಮೊಂದಿಗೆ ಈ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿದಂಥ ಶ್ರೀಮತಿ ಜ್ಯೋತಿ ಹರಿಪ್ರಸಾದ್ ಶೆಟ್ಟಿ ಉಪನ್ಯಾಸಕರು ದಯವಿಟ್ಟು ವೇದಿಕೆ ಬಂದು ನಮ್ಮ ನವೋದಯದ ಅಧ್ಯಕ್ಷರಿಂದ ಪುಷ್ಪಗುಚ್ಛೆಯನ್ನು ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೆ. ಅದೇ ರೀತಿ V4 ಚಾನೆಲ್ನ ವಿನೀತ್ ನಮ್ಮೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದು
ಎಲ್ಲ ರೀತಿಯ ಸಹಕಾರವನ್ನು ಮಾಡಿಕೊಟ್ಟಿದ್ದೀರಿ. ದಯವಿಟ್ಟು ತಾವು ಕೂಡ ವೇದಿಕೆ ಬಂದು ನಮ್ಮ ಒಂದು ಕಿರು ಕಾಣಿಕೆಯನ್ನು ಪಡೆದುಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಧರ್ಮೇಂದ್ರ ಗಣೇಶ್ಪುರ್ ಅವರಿಗೆ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಮಹಾಗಣಪತಿ ದೇವರಿಗೆ ಅಡ್ಡಪುರೊಂದು ವೇದಿಕೆ ಪಣಂಚಿನ ಮಾತ ಗಣ್ಯರಿಗೆ ಒಂಜೇ ಪಾತ್ರೆಡು ಧನ್ಯವಾದ ಕೊರಡೊಂದುಲ್ಲೆ ಐದು ದುಂಬು ಈನಿತ್ತೆ ನಮ್ಮ ಒಂಜಿ ಗೌರವ ಕೊರಿಯ ವಿನೀತ್ ವಿ ಫಾರ್ ದ ವಿನೀತ್ ಆ್ಯಕ್ಚುಲಿ ಯಾರಿಗೆ ಇನಿ ನಮ್ಮ ಸನ್ಮಾನ ಮಲ್ತೊಡುತ್ತೆ ದಾಯ ಗೊತ್ತುಂಡೆ ಈ ಒಂಜಿ ಈತು ಪೊರ್ಲುದ V4 ಚಾನಲ್ದ ಕಾರ್ಯಕ್ರಮ ಮೂಲಕ ಬರೋಡುಂದಾಂಡ ಎಂಗಳಿಗೆ ಮಸ್ತ್ ಕಿರಿಕಿರಿ ಕೊರಿಯರಡಲ್ಲ ಅರೆಗೆ ಎಂಗಳು ಸನ್ಮಾನ ಮಲ್ಪಡೆ ಅವನಿಗೆ ಆತು ಒತ್ತಾಯ ಮಲ್ದಾರೆ ಎಂಗ್ಲು ಈ ಕಾರ್ಯಕ್ರಮಕ್ಕೋಸ್ಕರ. ಸೊ ಅರೆಗೆ ನಮ್ಮ ಸಂಸದ ಪರವಾಗಿ ಕೂಡರ ಮಾತೇರನಲ್ಲ ಉಡಲ್ ದಿಂಜಿನ ಸೊಲ್ಮೆನಣ್ಣು ಸಂದ ಒಂದಲ್ಲ ಅಂಚನೆ ನವೋದಯದ ಈ ವೇದಿಕೆಡು ನಮ್ಮ ಕಾರ್ಪೊರೇಟರ್ ಲೋಕೇಶ್ ಬಳ್ಳಾಜೇರ್ ಒಂಜಿ ಸಂಸ್ಥೆಗೆ ಒಂದು ಜವಾಬ್ದಾರಿನಿ ಕೊಡ್ತೇವೆ. ಮಾತೇರನಲ್ಲ ಅನುಮತಿತ ಮೇರೆಗೆ ಆರು ಕೊರತೆ ಅಂಚಿನ ಆ ಜವಾಬ್ದಾರಿ ದಾದೊಂಡ ಅವೇನು ಖಂಡಿತವಾದಲ್ಲ ಎಂಗಲ್ನ ಸಂಸ್ಥೆಗೆ ತಂದು ಬೊಡತಿನ ಆ ಒಂದು ಸಹಕಾರ ನಮ್ಮ ಸಂಸ್ಥೆ ಮಲ್ಪುಂಡು ಪಂಪಿನ ಪಾತ್ರನು ಈ ವೇದಿಕೆಡು ಏನು ಕೊರೊಂದಿಲ್ಲ ಅಂಚನೆ ಮಸ್ತ್ ಸಮಾಜಮುಖಿ ಆಯ್ನಂಚಿನ ಕೆಲಸನು ಎಂಕಲು ಮಲ್ತುದು ಬರೋದಿಲ್ಲ ಅವೇನು ಕೂಡ ಯಾನು ಈ ವೇದಿಕೆಡು ಪನಿಯಾರು ಇಷ್ಟಪಡಪುಜಿ ಅಂಡಲ ಮಾತೇರ್ನಲ್ಲ ಒಂಜಿ ಸಹಕಾರದೊತ್ತಿಗೆ ಮಾತೇರ್ನಲ್ಲ ಒಂಜಿ ಎಂಕಲಿಗೆ ಸಹಕಾರ ಕೊರ್ಪಿನ ಆ ಒಂಜಿ ನೆಲೆಟ್ ಎಂಕಲು ಸಮಾಜಮುಖಿ ಆಯ್ನ ಮಸ್ತ್ ನನಾತ್ ಕೆಲಸ ಮಲ್ಪನಂಚಿನ ಯೋಜನೆಗಳು ದಿವಂದ ಐಕ್ ಪೂರಕವಾದ ಎಲ್ಲೊಂಜಿ ಬರ್ಪಿನಂಚಿನ ಬ್ರಹ್ಮಕಲಶೋತ್ಸವ ಶ್ರೀ ಮಹಾಗಣಪತಿ ದೇವರಿಗೆ ಬಾರಿಮಲ್ಲ ಸೇವೆಯನ್ನು ಕೊರೆಂಡು ಏಪ್ರಿಲ್ 3ನೇ ತಾರೀಕು ಕ್ಷೇತ್ರದ ಬ್ರಹ್ಮಕಲಶೋತ್ಸವ ನಡಪೆರುಂಡು ಬಕ 5ನೇ ತಾರೀಕು ನಾಗಮಂಡಲೋತ್ಸವ ನಡಪೆರುಂಡು ಅಂಚನೆ 4ನೇ ತಾರೀಕು ವಿರಾಟ್ ಭಜನೋತ್ಸವ ಅಂಚನೆ ಈ ಮಾತ ಕಾರ್ಯಕ್ರಮದ ಪೂರ್ವಭಾವಿ ತಯಾರಿಲು ಮಾತ ಆವೊಂದುಂಡು ಮಾತ ಕಲಾಭಿಮಾನಿಲ ಅಂಚನೆ ಭಕ್ತಿರ್ಲ ಹೆಚ್ಚಿನ ಸಂಖ್ಯೆಯ ದೇವಸ್ಥಾನದ ಮಾತ ಕಾರ್ಯೋಡ್ಲ ಕೈ ಜೋಡಿಸೋಂಡು ಪಂದು ಈ ವೇದಿಕೆ ಅಡಿಯಾನಕ್ಕೆ ಏನೊಂದಿಲ್ಲ ಅಂಚನೆ ಆತ್ಮಲ್ಲ 29 ಪ್ರಾರಂಭ ಆತಿನ ಕಾರ್ಯಕ್ರಮ ಏಪ್ರಿಲ್ 5 ತಾರೀಕು ಮುಟ್ಟ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದೊಂದುಂಡು ಆ ನಡಪೆರಂಡು ಆ ಸಾಂಸ್ಕೃತಿಕ ಕಾರ್ಯಕ್ರಮದ ಒಂಜಿ ದಿನದ ಪ್ರಾಯೋಜಕನು ನಮ್ಮ ನವೋದಯ ಸಂಸ್ಥೆದ ಪರವಾದ ಒಂಜಿ ದಿನದ ಫುಲ್ ಸಾಂಸ್ಕೃತಿಕ ಕಾರ್ಯಕ್ರಮದ ಪ್ರಾಯೋಜಕತ್ವವನ್ನು ನಮ್ಮ ಸಂಸ್ಥೆದ ವತಿಡಿದು ಕೋರೊಂದಿಲ್ಲ ಅವಿಂದ ಈ ವೇದಿಕೆ ಪಣಿಯರೇ ಇಷ್ಟಪಡಪೆ ಅಂಚನೆ ಈ ವೇದಿಕೆ ಪಣಂಚಿನ ಮಾತ ಗಣ್ಯರು ಲೋಕೇಶ್ ಬಳ್ಳಾಜೆ ಅಂಚನೆ ವರುಣ್ ಶೌಟ್ರ್ ಅಂಚನೆ ಶ್ರೀಕಾಂತ್ ಶೆಟ್ಟಿ ವಿಶ್ವನಾಥ್ ಶೆಟ್ಟಿ ಬಗ್ಗೆ ಒಂಜಿ ಎರಡು ಪಾತ್ರೆ ನೋಡಪ್ಪ ದಯಬಣ್ಣಗ ಆರು ಎಂಕಲಿಗೆ ಮಾತ ಅರಗೆ ಪಾಪ ಬಂಗಾಪುಂಡು ಸ್ಟೇಜಿಗೆ ಬರೋಡುಂದಾಂಡ ಆಂಡಲ ಆರು ಎಂಕಲ್ನ ಪಾತ್ರೆಗೆ ಕೊರದು ವೇದಿಕೆ ಮಿತ್ತು ಬತ್ತದ ಎಂಕಲಿಗೆ ಆಶೀರ್ವಾದ ಕೊರೊಂದುಲ್ಲೇರು ಮಾತರ ಎತ್ತಿರಲ್ಲ ಎಂಕಲಿಗೆ ಒಂದು ಪ್ರೋತ್ಸಾಹ ಕೊರೊಂದು ಬೆರಿ ಬಟ್ಟದು ಎಂಕಲಿಗೆ ಸಹಕಾರ ಕೊರೊಂದುಲ್ಲೇರು ಅರೆಗೆ ಮಾತೇರ್ಲ ಪರವಾದ ಪ್ರತ್ಯೇಕ ನೆಲೆಟ್ ಅರೆಗೆ ಒಂದು ಧನ್ಯವಾದ ಕೊರೊಂದುಲ್ಲೆ ಅಂಚನೆ ವೇದಿಕೆಡು ನಮ್ಮ ದೇವರಾಜ್ ಶೆಟ್ಟಿ ಬಕ PG ಶಂಕರ್ ಇಮ್ತಿಯಾಜ್ ಆಶಿಕ್ ಅಂಚನೆ ಚಂದ್ರಶೇಖರ್ ಶೆಟ್ರ್ ಅಂಚನೆ ಮಾತ ಗಣ್ಯರ್ಲೊಲ್ಲೆರು ನವೋದಯ ಯುವಕ ವೃಂದ ಪರವಾದ ಅಂಚನೆ ನೆರೆತಿನಂಚಿನ ಮಾತ ಗಣ್ಯರ್ನ ಪರವಾದ ಧನ್ಯವಾದ ಕೊರೊಂದಿಲ್ಲ ಅಂಚನೆ V4 ಚಾನಲ್ದ ಲಕ್ಷ್ಮಣ್ಗಳ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾಗಿ ನಂಚಿನ ಧನ್ಯವಾದ ಕೊರೊಂದಿಲ್ಲ V4 ಚಾನಲ್ದ MD ಲಕ್ಷ್ಮಣ್ ಮೇರೆಗೆ ನಮ್ಮ ನವೋದಯದ ಪರವಾದ ಅಂಚನೆ ಮುಲ್ಪೈತಿನ ಮಾತ ಕಲಾಭಿಮಾನಿಗಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದ ಕೊರೊಂದಿಲ್ಲ ಸೊ ನನ್ನ ಬಲೆ ತೂಲೆ ಬಂಜು ನಿಲಿಕೆ ತೆಲಿಪಾಲೆ ಈ ಕಾರ್ಯಕ್ರಮನು ಮುಂದುವರಿಸರೆ ಅನು ಮಲ್ತು ಕೊರೊಂದಿಲ್ಲ.